ಹಲವು ರೀತಿಯಲ್ಲಿ ಸೇವೆ ಮಾಡಿದವರು. ಎಲ್ಲ ಕಾರ್ಯಕರ್ತರಿಗೆ ಕುಂಜಮೋಣಕ ಅಂದರೆ ಬಹಳ ಅಚ್ಚುಮೆಚ್ಚಿನ ಒಬ್ಬ ನಾಯಕರಾಗಿದ್ದರು. ಈ ಸಂದರ್ಭದಲ್ಲಿ ನಾವು ಅವರನ್ನು ಅಗಲಿದ್ದೇವೆ. ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಬಂದ ಎಲ್ಲರನ್ನ ನಮ್ಮ ಬ್ಲಾಕ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಲಿಯಾರವರು ಸ್ವಾಗತಿಸಲಿಕ್ಕಿದ್ದಾರೆ. ಸಂದರ್ಭದಲ್ಲಿ ನಮ್ಮ ಕೊಣಾಜೆ ಭಾಗದಲ್ಲಿ ಹಿರಿಯ ಕಾಂಗ್ರೆಸ್ಸಿಗರಾಗಿ ಪಕ್ಷಕ್ಕಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದಂತಹ ಬೂಬಗಟ್ಟಿ ಕೊಣಾಜೆ ನಮ್ಮ ಇಬ್ರಾಹಿಂ ಕೋಡ್ಜಾಲ್ರವರಿದ್ದಾರೆ. ಅವರ ಒಡನಾಡಿಯಾಗಿ ಪಕ್ಷದಲ್ಲಿ ಹಲವು ಜವಾಬ್ದಾರಿಯನ್ನು ಹೊತ್ತು ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದವರು. ಅವರು ಇಂದು ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕಿದ್ದೇವೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಪಕ್ಷಕ್ಕಾಗಿ ದುಡಿದವರು ಯಾರೆಲ್ಲ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಶ್ರದ್ಧಾಂಜಲಿ ಸಂತಾಪ ಸೂಚಕ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ಅಚ್ಚುಮೆಚ್ಚಿನ ಗುರಪ್ಪ ಬಾಳಪುಣಿ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಿಸಲಿಕ್ಕಿದ್ದೇವೆ. ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಬಗ್ಗೆ ಬ್ಲಾಕಿನ ಅಧ್ಯಕ್ಷರು ನಮ್ಮೆಲ್ಲರ ಗೌರವಾನ್ವಿತ ನಾಯಕರು ಆದಂಥ ರಮೇಶ್ ಶೆಟ್ಟಿರವರೇ, ಸದಾಶಿವ ಉಳ್ಳಾಲ್ರವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕ ನಾಯಕಿಯರೇ ಸೇರಿದ ಸಹೋದರ ಸಹೋದರಿ ಬಂಧುಗಳೇ, ನಮಗೆಲ್ಲ ಇವತ್ತು ಭಾಳ ಒಂದು ದುಃಖದ ದಿನ. ಯಾಕಂತ ಹೇಳಿದರೆ 1969ರಲ್ಲಿ ನಾನು ಕುಂಜಮೋಹನಕನವರೆಲ್ಲ ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಸೇರಿದವರು. ಅಲ್ಲಿಂದ ಇಲ್ಲಿಯ ತನಕ ಅವರು ನಮ್ಮ ಪಕ್ಷಕ್ಕಾಗಿ ಬಹಳ ದುಡಿದ ಒಬ್ಬ ವ್ಯಕ್ತಿ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಗಾಗಿ ಬಡವರಿಗೆ ಅದರಲ್ಲೂ ಕೂಡ ಈ ಹಕ್ಕುಪತ್ರ ವಿತರಣೆ ಮಾಡುವಲ್ಲಿರ್ಬೋದು, ಆಶ್ರಯ ಆರಾಧನಾ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡುವುದರಲ್ಲಿರ್ಬೋದು, ಇಂಪ್ಲಿಮೆಂಟ್ ಮಾಡುವುದರಲ್ಲಿರ್ಬೋದು, ಬಡ ಮಹಿಳೆಯರನ್ನು, ಬಡ ನಮ್ಮ ಸಹೋದರರನ್ನು ಆಯ್ಕೆ ಮಾಡುವುದರಲ್ಲಿ ಭಾಳ ಮುಂಚೂಣಿಯಲ್ಲಿ ಅವರು ಕೂಡ ನಮ್ಮೊಟ್ಟಿಗೆ ಕೆಲಸ ಮಾಡಿದರು. ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬರುವ ವರ್ಷ ನಾವೆಲ್ಲ ಯಾರು ಅಗಲಿ ಹೋಗ್ತೇವೋ ಯಾರು ಇರ್ತೀವೋ ಎಂಬುದು ಯಾರಿಗೂ ಕೂಡ ಇಲ್ಲ. ಯಾತಕ್ಕಂತ ಹೇಳಿದರೆ ಹುಟ್ಟು ಮತ್ತು ಮರಣ ಅದು ಎರಡೂ ಇರುವುದು ದೇವರ ಕೈಯಲ್ಲಿ, ಅಲ್ಲಾಹ್ವಿನ ಕೈಯಲ್ಲಿ ಅಂತಕ್ಕಂಥ ನಂಬಿಕೆ ಹಿಂದೂಗಳದ್ದು, ಮುಸಲ್ಮಾನರದ್ದು ಮತ್ತು ಕ್ರೈಸ್ತರದ್ದು. ಆದ್ದರಿಂದ ನಾವು ಯಾವುದೇ ವ್ಯಕ್ತಿಗಳು ಕೂಡ ಇವತ್ತು ಮನೆಯಿಂದ ಹೊರಟು ಹೊರಗೆ ಬಂದವರು ಪುನಃ ಮನೆಗೆ ಹೋಗಿ ಮುಟ್ತೇವೆ ಅಂತಕ್ಕಂಥ ಭರವಸೆ ನಮಗೆ ಯಾರಿಗೂ ಬೇಡ. ಯಾತಕ್ಕಂತ ಹೇಳಿದರೆ ನಾವೆಲ್ಲ ಪೇಪರ್ನಲ್ಲಿ ಓಡ್ತಾ ಇರ್ತೇವೆ, ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಆಕ್ಸಿಡೆಂಟ್ ಆಗಿ, ಅಕಾಲಿಕ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದುವುದನ್ನು ಭಾಳ, ಅದರಲ್ಲಿ ವಯಸ್ಸಾದವರು ಇರ್ಬೋದು, ಯುವಕರು ಇರ್ಬೋದು, ಮಕ್ಕಳು ಇರ್ಬೋದು. ಆದ್ದರಿಂದ ನಾವು ಯಾವುದೇ ಕೆಲಸವನ್ನು ಕೂಡ ನಾಳೆಗೆ ಅಂತ ಇಡಬಾರದು. ಏನು ಕೆಲಸ ಇದ್ದರೂ ಆವತ್ತಾವತ್ತೇ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಹಿಂದೂ ಧರ್ಮ ಕೊಟ್ಟಿದೆ, ಇಸ್ಲಾಂ ಧರ್ಮ ಕೊಟ್ಟಿದೆ, ಕ್ರೈಸ್ತ ಧರ್ಮ ಕೊಟ್ಟಿದೆ, ಎಲ್ಲ ಧರ್ಮ ಕೊಟ್ಟಿದೆ. ಕಾರಣ ಏನಂತ ಹೇಳಿದರೆ ನಾಳಿನ ವಿಷಯದಲ್ಲಿ ಯಾರೂ ಕೂಡ ಭರವಸೆ ಇಡಬಾರದು. ಆದ್ದರಿಂದ ನಾವೆಲ್ಲ ಕುಂಜಮೋಹನವರ ಕಾರ್ಯವೈಖರಿ ಕೂಡ ಹಾಗೆ ಇತ್ತು. ಅವರೊಂದು ಕೆಲಸ ಪ್ರಾರಂಭ ಮಾಡಿದರೆ ಹಠ ಸ್ವಭಾವ, ಅಂದರೆ ನಾಳೆ ನಾನು ಇರ್ತೇನೋ ಇಲ್ಲವೋ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಆದಷ್ಟು ಕೆಲಸಗಳನ್ನು ನಮ್ಮ ಜೀವಿತ ಕಾಲದಲ್ಲಿ ಪರರಿಗೆ ಉಪಕಾರವನ್ನು ಮಾಡುವಂಥ ಕೆಲಸದಲ್ಲಿ ಬಹಳ ಮುಂಚೂಣಿಯಾಗಿ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ಕುಂಜಮೋಹನಕನವರು ಕೂಡ ಒಬ್ಬರು ಎಂಬುದನ್ನು ನಾವೆಲ್ಲ ಗುರುತಿಸಿದ್ದೇವೆ. ಆದ್ದರಿಂದ ಇವತ್ತು ಅವರೊಟ್ಟಿಗೆ ನಮ್ಮ ಗುರಪ್ಪ ಬಾಳಪುಣಿಯವರು ತೀರಿ ಹೋಗಿದ್ದಾರೆ. ಮತ್ತೊಬ್ಬರು ಯಾರು? ಬೂಬಗಟ್ಟಿ ಅವರ ಹೆಂಡತಿ ನನ್ನ ಒಟ್ಟಿಗೆ ಮಂಡಲ ಪಂಚಾಯತ್ ಸದಸ್ಯರಾಗಿ ದುಡಿದವರು. ಬೂಬಗಟ್ಟಿ ಒಬ್ಬ ಹಿರಿಯ ಕಾಂಗ್ರೆಸ್ಸಿಗ. ಅವರು ಮೂವರು ಕೂಡ ಮರಣ ಹೊಂದಿದ್ದಾರೆ. ಅವರ ಮೂವರಿಗೂ ಕೂಡ ನಾವು ಶ್ರದ್ಧಾಂಜಲಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮಗೆ ಅವರಿಗೆ ಸಹಾಯ ಮಾಡಲಿಕ್ಕೆ ಇರುವ ಒಂದೇ ಒಂದು ಅಸ್ತ್ರ, ಅದು ಪ್ರಾರ್ಥನೆ.
ಅದು ಹಿಂದೂ ಧರ್ಮ ಹೇಳಿದೆ, ಇಸ್ಲಾಂ ಧರ್ಮ ಹೇಳಿದೆ, ಕ್ರೈಸ್ತ ಧರ್ಮ ಹೇಳಿದೆ. ನೀನು ಯಾವುದೇ ನಿನ್ನ ಸಹೋದರ ಸಹೋದರಿ ಇಲ್ಲವೇ ಅನ್ಯ ಧರ್ಮದ ವ್ಯಕ್ತಿ ಮರಣ ಹೊಂದಿದಾಗ ಅವನ ಮರಣಕ್ರಿಯೆಯಲ್ಲಿ ಭಾಗವಹಿಸಬೇಕು ಮಾತ್ರವಲ್ಲ, ಅವನಿಗೆ ಸದ್ಗತಿಗಾಗಿ ಪ್ರಾರ್ಥನೆ ಮಾಡಬೇಕಂತಕ್ಕಂಥ ಸಂದೇಶ ಇದು ಕುರಾನ್ನ ಸಂದೇಶ, ಇದು ವೇದದ ಸಂದೇಶ, ಇದು ಬೈಬಲ್ನ ಸಂದೇಶ. ಆದ್ದರಿಂದ ಹುಟ್ಟು ಮತ್ತು ಸಾವಿನ ಮಧ್ಯೆ ಜೀವಿಸುವ ನಾವೆಲ್ಲ ಸಹೋದರ ಸಹೋದರಿಯರು ತಿಳ್ಕೊಳ್ಬೇಕು. ಇವತ್ತಲ್ಲದಿದ್ದರೆ ನಾಳೆ ಕೂಡ ನಾವು ಕೂಡ ಮರಣ ಹೊಂದುವವರು. ಆದ್ದರಿಂದ ನಮ್ಮ ಜೀವಿತ ಕಾಲದಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಜನರಿಂದ ಪ್ರಾರ್ಥನೆಯಿಂದ ಆಶೀರ್ವಾದವನ್ನು ಪಡೆದಾಗ ನಮಗೆ ಈ ಲೋಕದಲ್ಲೂ ಜಯ, ಪರಲೋಕದಲ್ಲೂ ಜಯ. ಅದನ್ನೇ ನಂಬಿದವರು ಕುಂಜಮೋಣಾಕ ಆಗಿದ್ದರು. ಆದ್ದರಿಂದ ಇವತ್ತು ಅವರು ಮರಣ ಹೊಂದಿದ ವಿಚಾರ ನಮಗೆಲ್ಲ ತಿಳಿದಾಗ ಬಹಳ ದುಃಖವಾಯಿತು. ನಾವೆಲ್ಲ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಕರ್ತವ್ಯ ಇದೆ. ಯಾಕಂತ ಹೇಳಿದರೆ ಈ ಪಕ್ಷಕ್ಕಾಗಿ ಬಹಳ ತ್ಯಾಗಪೂರ್ಣ ಸೇವೆಯನ್ನು ಮಾಡಿದ ಕುಂಜಮೋಣಾಕನವರು ಇಲ್ಲವೇ ಅವರೊಟ್ಟು ಈಗ 2-3 ಜನ ತೀರಿ ಹೋಗಿದ್ದಾರೆ. ಅವರ ಎಲ್ಲರ ಕೊಡುಗೆ ಈ ಪಕ್ಷಕ್ಕೆ ಇರುವುದರಿಂದ, ಆ ದೊಡ್ಡ ಋಣ ನಮ್ಮ ಮೇಲೆ ಇರುವುದರಿಂದ ಇವತ್ತು ನಾವು ಅವರಿಗೆಲ್ಲ ಪ್ರಾರ್ಥನೆ ಮಾಡೋಣ. ಅವರ ಪರಲೋಕದ ಜೀವಿತ, ಅವರ ಏನು ಜೀವಿತ ಕಾಲದಲ್ಲಿ ಯಶಸ್ವಿಯಾಗಿ ದುಡಿದಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಪರಲೋಕದಲ್ಲಿ ಕೂಡ ಅವರು ಯಶಸ್ವಿಯನ್ನು ಕಾಣಲಿ. ಪರಲೋಕ ಎಂಬುದು ಅದು ಶಾಶ್ವತವಾದ ಲೋಕ. ಅದು ಹಿಂದೂ ಧರ್ಮದ ಒಪ್ತದೆ, ಕ್ರೈಸ್ತ ಧರ್ಮ ಒಪ್ತದೆ, ಇಸ್ಲಾಂ ಧರ್ಮ ಒಪ್ತದೆ. ಯಾತಕ್ಕಂದರೆ ಈ ಲೋಕ ನಮಗೆ ಶಾಶ್ವತವಲ್ಲ. ಒಂದು 60 ವರ್ಷ, 70 ವರ್ಷ, 80 ವರ್ಷ, ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು 100 ವರ್ಷ. ಈ 100 ವರ್ಷ ಇಲ್ಲವೇ 60 ವರ್ಷದ ಮಧ್ಯೆ ಇಲ್ಲದೆ ಅದಕ್ಕಿಂತ ಮೊದಲು ಕೂಡ ನಾವು ಹೋಗ್ಬೋದು. ಆದರೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಜೀವಿತ ಕಾಲದಲ್ಲಿ ನಮಗೆ ಆರೋಗ್ಯ ಸರಿ ಇರುವ ಅಲ್ಲಿವರೆಗೆ ಕೂಡ ನಾವು ಮಾಡುವ ಸೇವೆ ಅದು ತ್ಯಾಗಪೂರ್ಣ ಸೇವೆ ಆಗಿರಬೇಕು, ಅದು ನಿಸ್ವಾರ್ಥ ಸೇವೆ ಆಗಿರಬೇಕು, ಅದರ ಎಲ್ಲ ಜನರಿಗೆ ಪ್ರಯೋಜನವಾಗುವಂಥ ಸೇವೆ ಆಗಬೇಕು. ಆ ನಿಟ್ಟಿನಲ್ಲಿ ಕುಂಜಮೋಣಾಕನವರು, ಅವರು 1969ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಇಂದಿನ ದಿನಕ ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದವರಲ್ಲ. ಪಕ್ಷದಲ್ಲಿ ದೊಡ್ಡ ಸ್ಥಾನ ಸಿಕ್ಕದಿದ್ದರೂ ಅವರಿಗೆ ಅವಕಾಶ ಕೊಟ್ಟಿದ್ದರು. 2-2.5 ವರ್ಷ ಅಧ್ಯಕ್ಷರಾಗಿ ಪುರಸಭೆಯ ಉಳ್ಳಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಆ ಅವಧಿಯಲ್ಲಿ ಕೂಡ ಬಹಳಷ್ಟು ಜನ ನನ್ನಲ್ಲಿ ಹೇಳ್ತಿದ್ರು, ಕುಂಜಮೋಣಾಕ ವಿದ್ಯೆ ಇಲ್ಲದಿದ್ದರೂ ಕೂಡ ಬಹಳ ಒಳ್ಳೆಯ ಸೇವೆಯನ್ನು ಅವರು ಮಾಡಿದ್ದಾರೆ, ಅವರ ಅಧಿಕಾರವನ್ನು ಅವರು ಸದುಪಯೋಗ ಮಾಡಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ಮಾತು ನಮ್ಮ ಹಿಂದೂ ಸಹೋದರ ಸಹೋದರಿಯಿಂದ ಬರ್ತಿತ್ತು, ಇಸ್ಲಾಂ ಸಹೋದರ ಸಹೋದರಿಯಿಂದ ಬರ್ತಿತ್ತು, ಹಾಗೆಯೇ ಕ್ರೈಸ್ತ ಸಹೋದರ ಸಹೋದರಿಯಿಂದ ಬರ್ತಿತ್ತು. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಧರ್ಮ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಲ್ಲುವವರು ಎಲ್ಲರೂ ಕೂಡ ನಮ್ಮ ಧರ್ಮವನ್ನು ನಾವು ನಂಬಿದಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಲ್ಲದ ಮನೆಗಳಲ್ಲಿ ಮಾಡಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಾಗ ನಾವೆಲ್ಲರೂ ಪರಸ್ಪರ ಸಹೋದರಿಯರು ಅಂತಕ್ಕಂಥ ಭಾವನೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಾಗ ಮಾತ್ರ ಕಾಂಗ್ರೆಸ್ಸಿಗಿನ ನಿಜವಾದ ಸೇವೆ ಅದು ಆಗ್ತದೆ. ಅದರಿಂದಾಗಿ ಮಹಾತ್ಮ ಗಾಂಧಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಿದ್ರು, ರಘುಪತಿ ರಾಘವ ರಾಜಾರಾಮ್ ಈಶ್ವರ್ ಅಲ್ಲಾ ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಅಂದರೆ ನಾವು ಕರೆಯುವ ಅಲ್ಲಾ ಇರ್ಬೋದು, ಹಿಂದೂಗಳು ಕರೆಯುವ ದೇವರು ಇರ್ಬೋದು, ಅವರು ಒಬ್ಬನೇ ಒಬ್ಬ, ಅವನೇ ಜಗದೊಡೆಯ, ಅವನೇ ನಮ್ಮ ಸೃಷ್ಟಿಕರ್ತ. ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಮ್ಮ ಯಶಸ್ಸಿಗೆ ಕಾರಣೀಕರ್ತ ಅವನೇ ಆಗಿರ್ತಾನೆ. ಆದ್ದರಿಂದ ಜೀವಿತ ಕಾಲದಲ್ಲಿ ಪರಮಾತ್ಮನಿಗೆ, ಭಗವಂತನಿಗೆ, ಅಲ್ಲಾಹುವಿಗೆ ಪ್ರಿಯಕರವಾದ ಕೆಲಸ ಏನು ಅಂತ ಹೇಳಿದರೆ ಸಮಾಜ ಸೇವೆ. ಒಬ್ಬ ವ್ಯಕ್ತಿ ಅದು ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಅವನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ತನ್ನ ಸಹೋದರ ಸಹೋದರಿ ಅಂತ ತಿಳಿದು ಸೇವೆ ಮಾಡಬೇಕು ಅಂತಕ್ಕಂಥ ಸಂದೇಶ ಇದು ಕುರಾನ್ನ ಸಂದೇಶ, ಇದು ವೇದದ ಸಂದೇಶ, ಇದು ಬೈಬಲ್ನ ಸಂದೇಶ. ಆದ್ದರಿಂದ ಕುಂಜಮೋಣಾಕ ಅದಕ್ಕೆ ಪೂರಕವಾಗಿ ಅವರ ಜೀವಿತ ಕಾಲದಲ್ಲಿ ಜಾತ್ಯತೀತ ನೆಲೆಯಲ್ಲಿ, ಪಕ್ಷಾತೀತ ನೆಲೆಯಲ್ಲಿ, ಧರ್ಮಾತೀತ ನೆಲೆಯಲ್ಲಿ ಅವರು ಕೆಲಸ ಮಾಡಿದುದನ್ನು ಕಂಡಾಗ ನಿಜವಾದ ಒಬ್ಬ ಕಾಂಗ್ರೆಸ್ಸಿಗ ಕುಂಜಮೋಣಾಕನವರ ಹಾಗೆ ಇರಬೇಕು ಅಂತಕ್ಕಂಥ
ಅಭಿಪ್ರಾಯ ನಮಗೆಲ್ಲ ಬರ್ತದೆ. ಆದ್ದರಿಂದ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಪರಲೋಕದಲ್ಲಿ ಅವರಿಗೆ ಅಲ್ಲಾಹು ಯಶಸ್ಸನ್ನು ಕೊಡಲಿ, ಅವರಿಗೆ ಸ್ವರ್ಗವನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನಾವೆಲ್ಲ ನಮ್ಮ ಕರ್ತವ್ಯವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಅಧ್ಯಕ್ಷರು ನಮ್ಮನ್ನೆಲ್ಲ ಕರೆಸಿ ಅವರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿಗೆ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಯಾತಕ್ಕಂತೇಳಿದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಯಾವುದೇ ಸಹೋದರ ಸಹೋದರಿ ಈ ಲೋಕವನ್ನು ತ್ಯಜಿಸಿದಾಗ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಬೇಕಾದ್ದು, ಅವರಿಗೆ ಏನು ಅವರ ವಿಷಯದ ಬಗ್ಗೆ ಉಳಿದವರಿಗೆ ತಿಳಿ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಕ್ಕಾಗಿ ಅವರನ್ನು ಕೂಡ ನಾನು ಅಭಿನಂದಿಸಿ, ನೀವು ಕುಂಜಮೋಹನ್ ಅಕ್ಕನವರ ಪರಲೋಕದ ಯಶಸ್ಸಿಗೆ ಪ್ರಾರ್ಥನೆ ಮಾಡೋಣ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆಯೇ ನಮ್ಮ ಇಸ್ಲಾಂ ಕುರಾನ್ನಲ್ಲಿ ಒಂದು ಫಾತಿಹಾ ಇದನ್ನು ಓದಿ ನಾವು ಆರಂಭ ಮಾಡ್ತೇನೆ. ನಾನು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲ್ಲೀನ್ ಆಮೀನ್. ಇದರ ಅರ್ಥ, ಜಗದೊಡೆಯನಾದಂಥ ಅಲ್ಲಾಹುವೇ, ನೀನೇ ಜಗದೊಡೆಯ, ನೀನೊಬ್ಬನೇ ಪ್ರಾರ್ಥನೆಗೆ ಅರ್ಹನಾದವನು, ನೀನು ನಮಗೆ ಸನ್ಮಾನಗಳನ್ನು ತೋರು, ಪರಲೋಕದಲ್ಲಿ ನಮಗೆ ಯಶಸ್ಸನ್ನು ತೋರು, ನರಕದಿಂದ ನಮ್ಮನ್ನು ಮುಕ್ತಿಗೊಳಿಯುವಂತಾಗ ಅರ್ಥವಾಗಿದೆ ಈ ಕುರಾನ್ನ ಸಂದೇಶದ್ದು. ಆದ್ದರಿಂದ ನಾವೆಲ್ಲ ಪರಲೋಕದ ಯಶಸ್ಸಿಗಾಗಿ ಕುಂಜಮೋಹನ್ ಅಕ್ಕನವರಿಗೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ್ಯ ಹುಸೇನ್ ಕುಂಜಮೋಹನ್ ಅಕ್ಕರವರು, ನಾವೆಲ್ಲ ಪಕ್ಷದಲ್ಲಿ ಒಟ್ಟಿಗೆ ದುಡಿದವರು. 1977ರ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಪರಿಚಯ ಆದವರು. ನಾನು ಆವಾಗ ವಿದ್ಯಾರ್ಥಿಯಾಗಿದ್ದೆ, ಇವರು ಆವಾಗಲೇ ಯುವಕರಿದ್ದರು. 77ರ ಚುನಾವಣೆಯಿಂದ ಇವತ್ತಿನವರೆಗೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ, ಅದು ಏನೇ ಇರಲಿ, ಸೋಲು ಗೆಲುವು ಯಾವುದೂ ಇದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ದುಡಿದವರು. ಸನ್ಮಾನ್ಯ ಕುಂಜಮೋಹನ್ ಅಕ್ಕನವರು ಈ ಪ್ರದೇಶದ ಜನರಿಗೆ ಮಾತ್ರ ಪರಿಚಯ ಇಲ್ಲ, ಜಿಲ್ಲೆಯಾದ್ಯಂತ ಎಲ್ಲರಿಗೂ ಪರಿಚಯಸ್ಥರು. ಅವರು ಏನಾದರೂ ಅವಘಡ ಆದ ಸಂದರ್ಭದಲ್ಲಿ ಯಾರಿಗಾದರೂ ತೊಂದರೆ ಆದಾಗ ಪೊಲೀಸ್ನವರೊಟ್ಟಿಗೆ ಕೈ ಜೋಡಿಸಿಕೊಂಡ ಊರಿನವರಿಗೆ ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈಯಾಗಿತ್ತು. ಜೊತೆಗೆ ಸಮಸ್ಯೆಗಳು ಉದ್ಭವಿಸಿದಾಗ ಸಂಬಂಧಪಟ್ಟವರ ಗಮನಕ್ಕೆ ತಂದು, ಅದು ಯಾರೇ ಇರಲಿ, ಲೋಕಸಭಾ ಸದಸ್ಯರಿರಲಿ, ಮಂತ್ರಿಗಳಿರಲಿ, ಶಾಸಕರ ಗಮನಕ್ಕೆ ತಂದು ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇದ್ದುಕೊಂಡು ಜನರಿಗೆ, ಬಡವರಿಗೆ ಸಹಾಯ ಮಾಡಿದಂಥ ಧೀಮಂತ ನಾಯಕ ಅಂತಲೇ ಹೇಳಬೇಕು. ನಾನು ಅವರನ್ನು ಕಂಡಾಗೆ ಅನೇಕ ಬಾರಿ ಅವರು ಮುನ್ಸಿಪಾಲ್ಟಿ ಚುನಾವಣೆಯಲ್ಲಿ ನಿಂತಾಗ, ಮುನ್ಸಿಪಾಲ್ಟಿಯಲ್ಲಿ ಜಯಬೇರಿಗೊಂಡಾಗ ಒಂದು ಅವಧಿಯಲ್ಲಿ ಅವರಿಗೆ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗುವಂಥ ಅವಕಾಶ ಕೂಡ ಲಭಿಸಿತ್ತು. ನಾನು 82ರಲ್ಲಿ ದೆಹಲಿಗೆ ಹೋದ ನಂತರ ನಾನು ಪ್ರತಿ ಸಲ ವಾರಕ್ಕೊಂದು ಸಲ 2 ಸಲ ನಾವು ಬಂದಾಗ, ಡೆಲ್ಲಿಗೆ ಇಂದ ಬಂದಾಗ ಏರ್ಪೋರ್ಟಿಗೆ ಬಂದುಕೊಂಡು ಡೈಲಿ ನಮ್ಮ ಹತ್ರ ಮಾತಾಡಿಕೊಂಡು, ಪೂಜಾರಿಯವ್ರ ಹತ್ರ ನಮ್ಮ ಹತ್ರ ಮಾತಾಡಿಕೊಂಡು ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ನಮ್ಮ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀಡುತ್ತಿದ್ದಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಇಂಚಿಂಚು ಪ್ರತಿಯೊಬ್ಬ ಕಾರ್ಯಕರ್ತನ ಬಗ್ಗೆ ನಾಯಕರುಗಳ ಗಮನಕ್ಕೆ ತರ್ತಿದ್ದಂಥ ಒಬ್ಬ ವ್ಯಕ್ತಿ. ಅವರು ಚುನಾವಣೆ ಬಂದಾಗ ಎಲ್ಲರೂ ಕಾಯ್ತಾ ಇದ್ದರೆ ಅವರು ಆಗಲ್ಲ. ಅವರು ನೇರವಾಗಿ, ಅದು ಯಾರೇ ಇರಲಿ, ಲೋಕಸಭಾ ಸದಸ್ಯರಿರಲಿ, ಲೋಕಸಭಾ ಸದಸ್ಯರ ಅಥವಾ ವಿಧಾನಸಭಾ ಸದಸ್ಯರ ಬಳಿ ಬಂದು ಪಕ್ಷದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದಂಥ ಧೀಮಂತ ನಾಯಕ. ಅಂಥ ನಾಯಕನನ್ನು ನಾವು ಕಾಂಗ್ರೆಸ್ ಪಕ್ಷ ಕಳ್ಕೊಂಡದ್ದು ಬಹಳ ಕಷ್ಟದಲ್ಲಿ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಅವರನ್ನು ಕರ್ಕೊಂಡಿದ್ದೇವೆ. ಇವರು ನಮ್ಮ ಜನತೆಗೆ, ಈ ಕ್ಷೇತ್ರಕ್ಕೆ ಭಾಳ ಸೇವೆ ಮಾಡಿದರೂ ಕೂಡ, ಅವರು ಪಿಲಾರಲ್ಲಿ ವಾಸವಿದ್ದರೂ ಕೂಡ ಉಳ್ಳಾಳದಲ್ಲಿ ಅವರ ಕೇಂದ್ರ ಸ್ಥಾನವಾಗಿತ್ತು. ಉಳ್ಳಾಳದಲ್ಲಿ ಕುಂಜಮೋಹನ್ ಅಂತ ಹೇಳಿದರೆ ಒಬ್ಬ ಉತ್ತಮ ಸಮಾಜ ಸೇವಕಾಗಿ ದುಡಿದವರು. ಅವರ ಜೊತೆಗೆ ಇನ್ನು ಬೂಬಗಟ್ಟಿಯವರು, ಅವರು ಕೂಡ ಕೊನಾಜೆಯಲ್ಲಿ ಉತ್ತಮ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಬೂಬಗಟ್ಟಿಯವರು, ಅವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದೇ ರೀತಿ ಗುರುವಪ್ಪ ಬಾಲೆಪುಣಿಯವರು, ಅದಲ್ಲದೆ ನಿನ್ನೆ ತಾನೇ ಟೈಮ್ಸ್ ಆಫ್ ಕುಡ್ಲದ ಮಾಲಕರಾದಂಥ ಸನ್ಮಾನ ಶಶಿಕುಮಾರ್ ಅವರು ತೀರ್ಕೊಂಡಿದ್ದಾರೆ. ಅವರು ಕೂಡ ತುಳು ಭಾಷೆಗೋಸ್ಕರ, ತುಳುವಿನ ಜನರಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿದ ಒಬ್ಬ ವ್ಯಕ್ತಿ. ಇವರನ್ನೆಲ್ಲ ಕಲ್ಕೊಂಡು ನಮಗೆ ಭಾಳ ದುಃಖವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ಎಲ್ಲ ನಾಯಕರು ಕೂಡ, ಅವರು ಯಾರೆಲ್ಲ ತೀರೋಗಿದ್ದಾರೆ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳಾಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದವರು. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಅಗಲಿಕೆಯನ್ನು ಸಹಿಸುವಂಥ ಶಕ್ತಿಯನ್ನು ಅವರ ಕುಟುಂಬದವರಿಗೂ ಮತ್ತು ಅವರ ಹಿತೈಷಿಗಳಿಗೆ ಭಗವಂತನು ಕರುಣಿಸಲೆಂದು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಭಗವಂತನ ಪಾದದಲ್ಲಿ ಅವರು
ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲೆಂದು ಹೇಳಿ ನನ್ನ ನುಡಿ ನಮನಗಳನ್ನು ಸಲ್ಲಿಸ್ತೇನೆ. ಪುರಸಭೆಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಕುಂಜಿಮೋಹನಕ್ಕನವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿಕೊಂಡಿರತಕ್ಕಂಥ ಈ ಸಭೆಯಲ್ಲಿ ಆಸೀನರಾಗಿರತಕ್ಕಂಥ ನನ್ನ ಹಿರಿಯರು, ನನ್ನ ರಾಜಕೀಯ ನಾಯಕರು ಆಗಿರತಕ್ಕಂಥ ಇಬ್ರಾಹಿಂ ಕೋಡಿಜಾಲ್ ಸರ್ ಅವರೇ, ಈ ಬ್ಲಾಕಿನ ಅಧ್ಯಕ್ಷರು ಆತ್ಮೀಯರಾದಂಥ ರಮೇಶ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಸನ್ಮಾನ್ಯ ಕುಂಜಿಮೋಹನಕ್ಕನವರಿಗೆ, ಭೂಪಗಟ್ಟಿಯವರಿಗೆ, ಗುರುವಪ್ಪ ಅವರಿಗೆ ನಾವು 1 ನಿಮಿಷದ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮೌನ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಅದರ ನಮ್ಮ ಮಾತನ್ನು ಆಡ್ತೀನಿ. ಕುಂಜಿಮೋಹನಕ್ಕನವರ ಬಗ್ಗೆ ಹೇಳಬೇಕಾದ್ರೆ ನನ್ನ ಅನುಭವ ಕಳೆದ 24 ವರ್ಷದಿಂದ. ನಾನು ಉಲ್ಲಾಲ ನಗರ ಪಂಚಾಯತಿಗೆ ಪ್ರಪ್ರಥಮ ಬಾರಿಗೆ 2001-2002ರಲ್ಲಿ ಕೆರಬೇಲ್ ವಾರ್ಡಿನಿಂದ ಆಯ್ಕೆಯಾದಂಥ ಸಂದರ್ಭದಲ್ಲಿ ನನ್ನ ಪ್ರಾಯ ಅಂತ ಹೇಳಿದ್ರೆ 28 ವರ್ಷ. ಆವಾಗ ನನಗೆ ಗೆದ್ದಾಗ ಅವರು ಒಂದು ಮಾತನ್ನು ನನಗೆ ಹೇಳಿದರು. ಬಹುಶಃ ಆವತ್ತು ಕುಂಜಿಮೋಹನಕ್ಕ ನಗರ ಪಂಚಾಯತಿನ ಸದಸ್ಯರಾಗಿರಲಿಲ್ಲ. ನಾನು ಚುನಾವಣೆಯಲ್ಲಿ ಗೆದ್ದು ಪ್ರಥಮ ಸಭೆಗೆ ಅಂತೇಳಿ ಉಲ್ಲಾಲಕ್ಕೆ ಹೋದಾಗ ಪ್ಯಾರಿಸ್ ಹೋಟೆಲ್ನ ಪಕ್ಕದಲ್ಲಿ ನಿಂತಾಗ ನನಗೆ ಸಿಕ್ಕಿದ್ರು. ನನ್ನ ತಂದೆಯ ಹೆಸರನ್ನು ಹೇಳಿ, ನನ್ನ ಮಾವನ ಹೆಸರನ್ನು ಹೇಳಿ ನನ್ನ ಪರಿಚಯವನ್ನು ಅವರಾಗಿ ಮಾಡಿಕೊಂಡ್ರು. ತೋಟದಲ್ಲಿ ಮಹಾಬಲಿ ಶೆಟ್ಟಿ ಅಂತ ಹೇಳಿದ್ರೆ ನನ್ನ ಮಾವ ಆಗಿದ್ರು. ನಿಮ್ಮ ಮಾವ ಒಬ್ಬ ಮಂಡಲ ಪ್ರಧಾನರಾಗಿದ್ದರು. ಆ ಕುಟುಂಬದಿಂದ ಬಂದಿದ್ಯಾ, ಒಂದಷ್ಟು ಜಾತ್ಯತೀತ ಭಾವನೆಯನ್ನು ಇಟ್ಟುಕೊಂಡು ಪಕ್ಷಕ್ಕೆ ಸೇರ್ಪಡೆಯಾಗಿದ್ಯಾ, ನಿನ್ನ ಭವಿಷ್ಯ ಉಜ್ವಲ ಆಗಬೇಕು. ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ಯಾ, ಡಿಗ್ರಿ ಮುಗಿಸಿದ್ಯಾ, ಲಾಯನ್ನು ಕಲ್ತಿದ್ಯಾ, ಆದರೆ ಸದನದಲ್ಲಿ ಮಾತನಾಡುವಾಗ ಬಡವರಿಗೆ ಏನಾದರೂ ಉಪಕಾರವಾಗುವಂಥ ಯಾವುದಾದ್ರೂ ಒಂದು ವಿಚಾರ ಇದ್ದರೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡು. ನಾವು ಮಾಡುವಂಥ ಸೇವೆ, ನಾವೆಷ್ಟು ದಿನ ಈ ಭೂಮಿಯಲ್ಲಿ ಇರ್ತೇವ ಅದು ಮುಖ್ಯ ಅಲ್ಲ. ನಮ್ಮ ಅಧಿಕಾರಾವಧಿ ಏನಾದರೂ ಜನಸಾಮಾನ್ಯರಿಂದ ನಮಗೆ ಸಿಕ್ಕಿದೆ ಅಂತ ಆದರೆ ಅದನ್ನು ಬಡವರ ಸಹಾಯಕ್ಕಾಗಿ ಬಳಸಿಕೋ, ಭವಿಷ್ಯ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ನಾನು ಅವರ ಮಗನ ಎದುರಲ್ಲಿ ಮಾತನ್ನು ನೆನಪಿಸಬೇಕಾಗುತ್ತೆ. ಭವಿಷ್ಯದಲ್ಲಿ ಅನೇಕ ವಿಚಾರಗಳು ಬಂದಾಗಲೂ ಕೂಡ ನಾನು ಕುಂಜಿಮೋಹನಕ್ಕನನ್ನು ನೆನಪಿಸ್ತಾ ಇದ್ದೆ. 23 ಜನ ಸದಸ್ಯರು ಅವತ್ತಿನ ದಿನದಲ್ಲಿ ಇದ್ದರೂ ಕೂಡ ಉಲ್ಲಾಲ ನಗರ ಪುರಸಭೆಯಲ್ಲಿ, ನಗರ ಪಂಚಾಯತಲ್ಲಿ ಕುಂಜಿಮೋಹನಕ್ಕ ಮಾತ್ರ ಸರಿಯಾಗಿ 10 ಗಂಟೆಗೆ ಅಲ್ಲಿ ಇದ್ದೇ ಇರ್ತಾರೆ. ಯಾರೇ ಒಬ್ಬ ಬಡವ ಬಂದರೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಆದರೆ ಸದಸ್ಯರು ಸಿಗದೇ ಇದ್ರೂ ಪರವಾಗಿಲ್ಲ, ಕುಂಜಿಮೋಹನಕ್ಕ ಭವಿಷ್ಯದಲ್ಲಿ ಪಾಪ ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆದವರಲ್ಲ, ಆದರೂ ಕೂಡ ವಿದ್ಯಾಭ್ಯಾಸವನ್ನು ಸರಿಯಾಗಿ ಒಂದು ಪತ್ರವನ್ನು ಬರೆದು ಅಧಿಕಾರಿಗಳ ಜೊತೆ ಹೋಗಿ ಅಲ್ಲಿ ಅವರು ಮಾತನಾಡುವಂಥ ಕೆಲವು ವಿಚಾರಗಳನ್ನು ನೋಡಿದಾಗ ನಮಗೂ ಕೂಡ ಅದು ಅವರು ಮಾತನಾಡುವಂಥದ್ದು ಸರಿ ಅನ್ನುವಂಥದ್ದು ಅನಿಸ್ಕೊಳ್ತಾ ಇತ್ತು. ಇವತ್ತಿನ ರಾಜಕೀಯದ ವಿಚಾರಣೆ ಬೇರೆ. ಆವತ್ತಿನ ರಾಜಕೀಯ ಹೇಗಿತ್ತು ಅಂತ ಹೇಳಿದರೆ ಬಹುಶಃ ಕುಂಜಿಮೋಹನಕ್ಕನವರು ನನಗೆ ಹೇಳ್ತಾ ಇದ್ರು, ನನ್ನ 23-24 ವರ್ಷದ ರಾಜಕೀಯದ ಅನುಭವಕ್ಕಿಂತಲೂ ಹೆಚ್ಚಾಗಿ ಅವರು ಹೇಳ್ತಿದ್ದಂಥ ಮಾತುಗಳೇನು ಅಂತ ಹೇಳಿದ್ರೆ ಇವತ್ತು ಇರತಕ್ಕಂಥ ಯುವಕರು ಇದನ್ನು ಸ್ವಲ್ಪ ಕೇಳಬೇಕಾಗುತ್ತೆ. ಒಂದು ದಿನ ಇಡೀ ಪಕ್ಷಕ್ಕಾಗಿ ದುಡಿದ್ರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅಲ್ಲಿ ಮನೆ ಮನೆಗೆ ಹೋಗಿ ಪಕ್ಷಕ್ಕಾಗಿ ಅವರು ಶ್ರಮಪಟ್ಟರೆ ಕೆಲಸ ಮಾಡಿದರೆ ಸಂಜೆ ಆಗುವಾಗ ಉಲ್ಲಾಲದಲ್ಲಿ ಕಚೇರಿಯಲ್ಲಿ 2 ರೂಪಾಯಿ ಸಿಗ್ತಾ ಇತ್ತು. ಕೇವಲ 2 ರೂಪಾಯಿಯನ್ನು ತಗೊಂಡು ಪಕ್ಷಕ್ಕಾಗಿ ದುಡಿತಿದ್ದಂಥ ಅನೇಕ ಕೆಲವೊಂದು ನಾಯಕರಲ್ಲಿ ಕುಂಜಿಮೋಹನಕ್ಕನವರು ಒಬ್ಬರು. ಇದರ ಅರ್ಥ ಏನು ಅವರು ಹೇಳುವಂಥದ್ದು ಅಂತ ಹೇಳಿದರೆ, ಹಣಕ್ಕಾಗಿ ನೀವುಗಳು ಪಕ್ಷದಲ್ಲಿರುವಂಥದ್ದಲ್ಲ, ಅಧಿಕಾರಕ್ಕಾಗಿ ಪಕ್ಷದಲ್ಲಿರುವಂಥದ್ದಲ್ಲ. ಕಾಂಗ್ರೆಸ್ ಅಂತಕ್ಕಂಥ ಪಕ್ಷದ ಸತ್ವ ಸಿದ್ಧಾಂತ ಏನಿದೆ, ತತ್ವ ಸಿದ್ಧಾಂತ, ಆ ಸಿದ್ಧಾಂತವನ್ನು ಬಳಸಿಕೊಂಡು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಬಡವರಿಗೆ ರಕ್ಷಣೆಯನ್ನು ಕೊಡತಕ್ಕಂಥ, ಅವರಿಗೆ ಅನುಕೂಲವಾಗತಕ್ಕಂಥ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ನಿನಗೆ ಅಧಿಕಾರ ಬೇಕಾಗ್ತದೆ ವಿನಾ ನಿನ್ನ ಸ್ವಾರ್ಥಕ್ಕೆ, ನಿನ್ನ ಮನೆ ಮಠ, ನಿನ್ನ ಇನ್ನಿತರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು, ಇವತ್ತು ಹಿರಿಯರಾದಂಥ ಇಬ್ರಾಹಿಂ ಕೋಡಿಜಾಲ್ ಸರ್ ಇದ್ದಾರೆ. ನಾನೊಂದು ಮಾತು ಇವತ್ತು ನೆನಪಿಸ್ತಾ ಇದ್ದೇನೆ. ಇವತ್ತಿನ ಕಾಲದ ರಾಜಕೀಯ ಏನು ಅಂತ ಹೇಳಿದರೆ, ಹೊಸದಾಗಿ ಬಂದು ಸೇರ್ತಾರೆ,
ಅವನ ಹತ್ರ 1-2-3 ಕಾರು, ಅವನು ಹೇಳಿದ್ದೇ ವೇದವಾಕ್ಯ, ಅವನೊಟ್ಟಿಗೆ 10 ಯುವಕರು, ಇಂಥದನ್ನು ಸೇರಿಸಿಕೊಂಡು ಪಕ್ಷದಲ್ಲಿ ಅಧಿಕಾರವನ್ನು ಪಡೆಯತಕ್ಕಂಥ ಇವತ್ತಿನ ಕಾಲದ ರಾಜಕೀಯಕ್ಕಿಂತಲೂ ಆವತ್ತಿನ ಆ ರಾಜಕಾರಣ ನಿಜವಾದ ರಾಜಕೀಯ ಅನ್ನುವಂಥದ್ದನ್ನು ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿರುವಂಥದ್ದು. ಪಕ್ಷದಲ್ಲಿದ್ದಾಗ ಅಧಿಕಾರ ಸಿಗ್ತದೆ ಅಂತ ಹೇಳಿದರೆ ಅಧಿಕಾರಕ್ಕಾಗಿ ಒದ್ದಾಟವನ್ನು ಮಾಡುವಂಥ ಒಬ್ಬ ನಾಯಕನ ಕುಂಜಿಮೋನಾಕನಾಗಿದ್ದಿದ್ದರೆ ಇವತ್ತು ಎಲ್ಲಿಯೋ ಇರಬೇಕಿತ್ತು ಕುಂಜಿಮೋನಾಕ. ಮಿನಿ ಪೂಜಾರಿ ಎಂದೇ ಖ್ಯಾತಿಯನ್ನು ಉಳ್ಳಾಲದಲ್ಲಿ ಪಡೆದಿದ್ದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಕುಂಜಿಮೋನಾಕ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾರಿಗೂ ಕೂಡ ಜನಾರ್ದನ ಪೂಜಾರಿ ಅವರ ಒಬ್ಬ ಶಿಷ್ಯ ಮಿನಿ ಪೂಜಾರಿ ಅನ್ನುವಂಥ ಹೆಸರು ಉಳ್ಳಾಲದಲ್ಲಿ ಪಡೆದದ್ದು ಸುಮ್ಮನೆ ಬಂದಿಲ್ಲ. ಯಾರಿಗಾದರೂ ಕೂಡ ಯಾವುದಾದ್ರೂ ಒಂದು ವಿಚಾರ ಬರುವುದಿದೆ ಅಂತ ಹೇಳಿದರೆ ಅದರ ಆ ರೀತಿಯಲ್ಲಿ ಕರೀತಾರೆ ಅಂತ ಹೇಳಿದರೆ ಆ ವ್ಯಕ್ತಿ ಆ ತತ್ವ ಸಿದ್ಧಾಂತವನ್ನು ಬಳಸಿಕೊಂಡು ಬಡ ಸಾಮಾನ್ಯರ ಕೆಲಸವನ್ನು ಮಾಡಿದಂಥ ವ್ಯಕ್ತಿತ್ವ ಇದೆ ಅನ್ನುವುದಕ್ಕೋಸ್ಕರ ಅದು ಬಂದಿದೆ. ಈ ಸಂದರ್ಭದಲ್ಲಿ ನಾವುಗಳು ಇಷ್ಟನ್ನೇ ನೆನಪಿಟ್ಟುಕೊಳ್ಳಬೇಕು. ಈಗ ಹಿರಿಯರಾದಂಥವರು ಹೇಳಿದರು, ಮನುಷ್ಯ ಹುಟ್ಟುವುದು ನಿರೀಕ್ಷಿತ, ಆದರೆ ಸಾಯುವುದು ಅನಿರೀಕ್ಷಿತ. ಆದರೆ ಹುಟ್ಟು ಸಾವಿನ ಮುಖ್ಯ ವಿಚಾರ ಅಲ್ಲ. ಹುಟ್ಟು ಮತ್ತು ಸಾವಿನ ಮಧ್ಯೆ ಆ 3 ದಿನದ ಜೀವನದಲ್ಲಿ ನಾವೇನು ಮಾಡುತ್ತೇವೆ ಅನ್ನುವಂಥದ್ದು ಮುಖ್ಯ. ಇವತ್ತು ಶ್ರೀಮಂತರಿದ್ರೆ ಬೇಕಾದಷ್ಟು ಹಣ ಇರುತ್ತೆ, ಜೀವನ ಸಾಗಿಸ್ತಾ ಇರ್ತೇವೆ. ನಮ್ಮ ಸ್ವಂತಕ್ಕಾಗಿ, ಸ್ವಾರ್ಥಕ್ಕಾಗಿ, ವೈಭೋಗಕ್ಕಾಗಿ ನಾವು ಅನೇಕ ಖರ್ಚುಗಳನ್ನು ಮಾಡ್ತಾ ಇರ್ತೇವೆ. ಕೇವಲ ಸ್ವಾರ್ಥದ ಜೀವನವನ್ನು ಮಾಡಿಕೊಂಡು ಯಾವುದೇ ದಾನ ಧರ್ಮವನ್ನು ಮಾಡದೆ ಜೀವನದಲ್ಲಿ ಧರ್ಮ ಅನ್ನುವುದು ಏನು ಅನ್ನುವುದನ್ನು ತಿಳಿಯದೇ ಇದ್ದಂಥ ಕೆಲವರು ಇದ್ದಾರೆ. ತನ್ನ ವೈಯಕ್ತಿಕವಾಗಿ ಎಷ್ಟೋ ಖರ್ಚನ್ನು ಮಾಡಿ ಇಲ್ಲಿಯ ಈ ಒಂದು ವ್ಯವಸ್ಥೆಯ ಭೂಮಂಡಲದಲ್ಲಿ, ಭೂಲೋಕದಲ್ಲಿ ಅಥವಾ ಈ ಭೂಮಿಯ ಮೇಲೆ ಬದುಕುವಾಗ ಏನೆಲ್ಲ ಬೇಕು ಅದೆಲ್ಲವನ್ನು ಪಡೆಯಲಿಕ್ಕೆ ಮಾತ್ರ ನಾವು ಚಿಂತನೆಯನ್ನು ಮಾಡುವಂಥದ್ದು. ಇದು ಜೀವನ ಅಲ್ಲ. ಜೀವನದಲ್ಲಿ ಈ ನಾಣ್ಯ ಇಲ್ಲಿ ನಡೆಯುತ್ತೆ, ಈ ಕರೆನ್ಸಿ ಇಲ್ಲಿ ನಡೆಯುತ್ತೆ. ಒಂದು ನಿಮಿಷ ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಆತನಿದ್ದನಂತೆ, ಬಹಳಷ್ಟು ಶ್ರೀಮಂತನಾಗಿದ್ದ. ಅವನಿಗೆ ದಾನ ಧರ್ಮ ಅನ್ನುವಂಥದ್ದು ಏನು ಅಂತ ಗೊತ್ತಿಲ್ಲ, ಬಡವರ ಕಷ್ಟ ಏನು ಅನ್ನುವಂಥದ್ದು ಗೊತ್ತಿಲ್ಲ, ಬಡವರಿಗೆ ಸಹಾಯ ಮಾಡುವುದು ಹೇಗೆ ಅಂತಲೂ ಗೊತ್ತಿಲ್ಲ. ಯಾರಾದರೂ ಬಡವರು ಬಂದು ಮದುವೆಗೆ ಅಂತೇಳಿ ಭಿಕ್ಷೆ ಬೇಡಿದರೆ ಅಥವಾ ಕೇಳಿದರೆ ಅವರಿಗೆ ಸಹಾಯ ಮಾಡುವುದು ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ ಅಹಂಕಾರ ಹಾಮಿನಿಂದ ಬದುಕ್ತಾ ಇದ್ದ. ಕಟ್ಟೆಗಡೆಗೆ ಪ್ರಾಯ ಆಗ್ತಾ ಬಂತು. ಇನ್ನು ಜೀವನದಲ್ಲಿ ಇಷ್ಟೆಲ್ಲ ಸಂಪತ್ತಿದೆ, ಇಷ್ಟೆಲ್ಲ ಆಸ್ತಿ ಇದೆ, ಇಷ್ಟೆಲ್ಲ ಹಣ ಇದೆ, ಇದರಿಂದ ನಾನು ಏನು ಸಾಧನೆಯನ್ನು ಮಾಡಲಿಕ್ಕೆ ಆಗುತ್ತೆ? ನಾನು ಸತ್ತಾಗ ಸಾಯುವುದಂತೂ ಸತ್ಯ. ಇವತ್ತೆಲ್ಲ ನಾಳೆ ನಾನು ಸಾಯ್ತೇನೆ. ಸತ್ತಾಗ ಈ ಹಣವನ್ನು ನಾನು ಸ್ವರ್ಗಕ್ಕೋ ನರಕಕ್ಕೋ ಅನ್ನುವಂಥದ್ದು ಗೊತ್ತಿಲ್ಲ. ಅಲ್ಲಿ ಇದು ಚಲಾವಣೆಗೆ ಬರೋದಿಲ್ಲ ಅಲ್ವಾ? ಇದು ಹೇಗೆ ಚಲಾವಣೆಗೆ ಬರಬೇಕು ಅನ್ನುವುದನ್ನು ಎಲ್ಲ ಅವನ ಕೆಲಸದ ಆಳುಗಳ ಹತ್ರ ಸೇರಿಸಿಬಿಟ್ಟು ಕೇಳಿದಂತೆ. ಆವಾಗ ಎಲ್ಲರೂ ಹೇಳಿದ್ರಂತೆ, ಇಲ್ಲ ಏನೂ ಆಗಲ್ಲ, ಇದನ್ನು ಕೂಡ ಕೊಂಡೋಗ್ಲಿಕ್ಕೆ ಆಗ್ತದೆ. ಮಾನ್ಯ ಪ್ರಕಾಶ್ ಕುಂಪಲ್ ಅವರು ಬಂದರು, ಅವರನ್ನು ನಾನು ಬ್ಲಾಕ್ ವತಿಯಿಂದ ಸ್ವಾಗತಿಸ್ತೇನೆ. ಆದರೆ ಒಬ್ಬ ಕಡು ಬಡವ, ಬಹಳಷ್ಟು ಪ್ರಾಯದವ, ಹಿರಿಯವ, ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಿಕೊಂಡು ಬಡತನದಿಂದಲೇ ಮೇಲೆ ಬಂದಂಥ ಒಬ್ಬಾತ ಹೇಳ್ತಾನಂತೆ, ಈ ಕರೆನ್ಸಿ ಅಲ್ಲಿಯೂ ಕೂಡ ನಿನಗೆ ಚಾಲಾವಣೆಗೆ ಬರುತ್ತೆ, ಅಲ್ಲಿಯೂ ಕೂಡ ನಿನಗೆ ಚಾಲಾವಣೆಯನ್ನು ಬರುತ್ತೆ. ಪ್ರಕಾಶ್ ಕುಂಬಲ್ ದಯವಿಟ್ಟು. ಕರೆನ್ಸಿ ನಿನಗೆ ಚಲಾವಣೆಗೆ ಬರುತ್ತೆ ಅಂತ ಹೇಳ್ತಾನಂತೆ. ಹಾಗೆ ಇವತ್ತಿನಿಂದಲೇ ನೀನು ದಾನ ಧರ್ಮವನ್ನು ಮಾಡು, ಇವತ್ತಿನಿಂದಲೇ ದಾನ ಧರ್ಮವನ್ನು ಮಾಡು, ಬಡವರಿಗೆ ಸಹಾಯವನ್ನು ಮಾಡು, ನಿಜವಾದ ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡಿ ದಾನ ಧರ್ಮವನ್ನು ಮಾಡಿ ಪುಣ್ಯವನ್ನು ಪ್ರಾಪ್ತಿಯಾಗಿಸು ನಿನ್ನ ಬಾಳಿಗೆ. ಅದಲ್ಲಿ ಸ್ವರ್ಗ ಲೋಕಕ್ಕೆ ನೀನು ಸೇರುವಾಗೆ ಮಾಡುತ್ತೆ. ಆ ಪುಣ್ಯ ಅಂತಕ್ಕಂಥ ನಾಣ್ಯ ಅಲ್ಲಿ ಚಲಾವಣೆಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದಾಗ ಅಗರ್ಭ ಶ್ರೀಮಂತನಿಗೂ ಕೂಡ ದಾನ ಧರ್ಮದ ನೆನಪಾಗುತ್ತೆ. ಕುಂಜಿಮೋನಾಕನವರು ಕೂಡ ಆದಷ್ಟು ದಾನ ಧರ್ಮವನ್ನು ಮಾಡ್ತಾ ಇದ್ರು. ಅವರ ಕೈಗ ಹತ್ರ ಯಾರಾದರೂ ಬಂದರೆ ನಾನು ನೋಡ್ತಾ ಇದ್ದೆ, ಕಿಸೆಯಲ್ಲಿ ಎಷ್ಟು ರೂಪಾಯಿ ಇದೆ ಅಂತ ನೋಡಲ್ಲ, ಅವರು ಇದ್ದದ್ದನ್ನು ತೆಗೆದು ಹೋಗಪ್ಪ ಅಂತೇಳಿ ಸಮಾಧಾನ ಪಡಿಸಿಕೊಂಡು ಅವರ ಪ್ರೀತಿ ವಿಶ್ವಾಸವನ್ನು ಕಲಿಸಿದವರು. ಹೆಚ್ಚಾಗಿ ಅವರಿಗೆ ಮಗುವಿರಪಟ್ಟಣದಲ್ಲಿರ್ತಕ್ಕಂಥ ಆತ್ಮೀಯರು ಅಂತ ಹೇಳಿದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಇವರ ಜನಸೇವೆ ಹೇಗಿತ್ತು ಅನ್ನುವಂಥದ್ದು. ಹಾಗಾಗಿ ಬಂಧುಗಳೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಅವರಿಗೆ
ಆ ಲೋಕದಲ್ಲಿ ಸ್ವರ್ಗ ಪ್ರಾಪ್ತಿಯಾಗಲಿ, ಅವರ ಮನೆಯವರಿಗೆ ಅವರ ಕಳ್ಕೊಂಡಂಥ ದುಃಖವನ್ನು ಸಹಿಸತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅಲ್ಲಾಹು ಕೊಡಲಿ. ಅದೇ ರೀತಿಯಲ್ಲಿ ನಾನು ಕುಂಜಮೋಹನಕ್ಕನವರ ಮಗ ಬಂದಿದ್ದಾರೆ, ಅವರ ಆ ಒಂದು ಸೇವಾ ಮನೋಭಾವನೆಯ ರಕ್ತ ನಿಮ್ಮಲ್ಲೂ ಕೂಡ ಹರಿಯುತ್ತಾ ಇರುತ್ತೆ. ತಾವುಗಳು ಕೂಡ ಈ ಪಕ್ಷದಲ್ಲಿ ಸೇರಿಕೊಂಡು ಕುಂಜಮೋಹನಕ್ಕನವರ ಹೆಸರು ಶಾಶ್ವತವಾಗಿ ಇರತಕ್ಕಂಥ ರೀತಿಯಲ್ಲಿ ತಾವುಗಳು ಕೂಡ ಪಕ್ಷಕ್ಕೆ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಈ ಪ್ರಸ್ತಾಪನೆಯಲ್ಲಿ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ 50 ವರ್ಷಕ್ಕಿಂತಲೂ ಹೆಚ್ಚು ಸೇವೆಗೈದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಹುಸೇನ್ ಕುಂಜಮೋಹನಕ್ಕನವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂಥ ಈ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಕೊಣಾಜೆಯಲ್ಲಿ ಕೋಡ್ಜಾಲ್ ಇಬ್ರಾಹಿಮಕ್ಕನವರ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಸಹಕಾರವನ್ನು ನೀಡುತ್ತಿದ್ದಂಥ ಭೂಬಗಟ್ಟಿಯವರು, ಅದೇ ರೀತಿ ಪತ್ರಕರ್ತರಾದಂಥ ಗುರುವಪ್ಪ ಬಾಳೆಪುಣಿಯವರಿಗೆ ಶ್ರದ್ಧಾಂಜಲಿ ಸಭೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಈಗಾಗಲೇ ನುಡಿ ನಮನವನ್ನು ಅರ್ಪಿಸಿದಂಥ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಇಬ್ರಾಹಿಂ ಕೋಡ್ಜಾಲಕ್ಕನವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನಾಯಕರಾದಂಥ ರಮೇಶ್ ಶೆಟ್ಟಿಯವರೇ, ಹಿರಿಯರು ಮಾರ್ಗದರ್ಶಕರಾದಂಥ ಸದಾಶಿವ್ ಉಳ್ಳಾಲ್ರವರನ್ನು ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಜನಪ್ರತಿನಿಧಿಗಳೇ, ಪಕ್ಷದ ಎಲ್ಲ ನಾಯಕರೇ, ಕುಂಜಮೋಹನಕ್ಕನವರ ಬಗ್ಗೆ ಈಗಾಗಲೇ ನಮ್ಮ ನಾಯಕರು ಕೆಲವೊಂದು ವಿಚಾರಗಳನ್ನು ಮಾತಾಡಿದರು. ಕುಂಜಮೋಹನಕ್ಕನವರ ಬಗ್ಗೆ ಹೇಳಬೇಕಾದ್ರೆ, ಕುಂಜಮೋಹನಕ್ಕ ಒಬ್ಬ ರಾಜಕಾರಣಿಗಿಂತ ಒಬ್ಬ ಉತ್ತಮ ಸಮಾಜ ಸೇವಕ ಎಂಬುದರಲ್ಲಿ ಎರಡು ಮಾತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಕುಂಜಮೋಹನಕ್ಕನವರು ರಾಜಕೀಯದಲ್ಲಿ ಗುರುತಿಸಬೇಕಾದ್ರೆ ಅದು ಕೂಡ ಸುದೀರ್ಘ ಕಾಲ, ಇಬ್ರಾಹಿಂನವರು ಈಗಾಗಲೇ ಹೇಳಿದರು 69ರಲ್ಲಿ, ಅಂದರೆ 54 ವರ್ಷ ಆಯಿತು. 54 ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಗುರುತಿಸಿಕೊಂಡು ನಾಯಕನಾಗಿ ಬೆಳೆದರೂ ಕೂಡ ಅವರು ನಮ್ಮೆಲ್ಲರ ನಡುವೆ ಒಬ್ಬ ಕಾರ್ಯಕರ್ತನಾಗಿ ಬೆರೆಯುತ್ತಾ ಇದ್ದಂಥ ಒಬ್ಬ ಮಹಾನ್ ನಾಯಕ ಹುಸೇನ್ ಕುಂಜಮೋಹನಕ್ಕನವರು. ಅವರು ಸಮಾಜ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ನಾವು ನೋಡಬೇಕಾದಲ್ಲಿ ಒಂದು ಮುಖ್ಯವಾದಂಥ ವಿಚಾರ, ನಮ್ಮೆಲ್ಲರ ಅಂತ್ಯ ಯಾವಾಗ ಆಗ್ತದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ, ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ನಮ್ಮ ಈ ಭಾಗದಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲೇ ಅಂತ ಹೇಳ್ಬೋದು, ಕುಂಜಮೋಹನಕ್ಕನಷ್ಟು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿಕೊಂಡು ಅದು ಕೂಡ ನಿರ್ಗತಿಕರ ಒಂದು ಅಂತ್ಯಕ್ರಿಯೆಯನ್ನು ಮಾಡಿದಂಥ ಒಬ್ಬ ಅತ್ಯುತ್ತಮ ನಾಯಕನಿದ್ದರೆ ಅದು ಹುಸೇನ್ ಕುಂಜಮೋಹನಕ್ಕನವರು. ಅವರಿಗೆ ನಾವು ಯಾರು ಕೂಡ ಸಾಟಿಯಲ್ಲ, ಆ ವಿಚಾರದಲ್ಲಿ ನಾವು ಯಾರು ಕೂಡ ಸಾಟಿಯಲ್ಲ. ಅವರು ಇಲ್ಲಿ ಪಿಲಾರ್ನಲ್ಲಿ ಮನೆ ಮಾಡಿಕೊಂಡಿದ್ರು ಕೂಡ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ, ಅದು ಕೂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಗರಸಭೆ, ಒಂದು ದೊಡ್ಡದಾದಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಕೇವಲ ಅವರೊಬ್ಬ ಮುಸಲ್ಮಾನನಾಗಿದ್ದರೂ ಕೂಡ ಅವರು ಮುಸಲ್ಮಾನರ ಜೊತೆಗೆ ಹಿಂದೂ ಸಮಾಜವನ್ನು, ಕ್ರೈಸ್ತ ಸಮಾಜವನ್ನು ಪ್ರೀತಿಸಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ಒಂದು ಬಾಂಧವ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಕಾರಣೀಕರ್ತರು ಕುಂಜಮೋಹನಕ್ಕ. ಈಗಾಗಲೇ ದಿನೇಶ್ ರವಿ ಅವರು ಹೇಳಿದರು, ಮೊಗವೀರ ಪಟ್ಟಣದ ಎಲ್ಲ ಮೊಗವೀರ ಸಮಾಜದವರು ಕೂಡ ಅದು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಅಂತಸ್ತಿನಲ್ಲಿರಲಿ, ಅವರು ಎಲ್ಲರೂ ಕೂಡ ಹುಸೇನ್ ಕುಂಜಮೋಹನಕ್ಕನವರಿಗೆ ಬಹಳ ಗೌರವವನ್ನು ಕೊಡ್ತಿದ್ದದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಹುಸೇನ್ ಕುಂಜಮೋಹನಕ್ಕನವರು ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರು, ಯುವಕರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗ್ತಿದ್ರು, ಹಿರಿಯರ ಜೊತೆ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ರು.
ಅದರಲ್ಲೂ ಕೂಡ ಉಳ್ಳಾಳದಲ್ಲಿ ಉಳ್ಳಾಳ ಸ್ಪೋರ್ಟಿಂಗ್ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡು ಆ ಸಂಘಟನೆಯಲ್ಲಿ ನೂರಾರು ಯುವಕರನ್ನು ಸೇರಿಸಿಕೊಂಡು ಈ ಭಾಗದಲ್ಲಿ ಕ್ರೀಡಾ ಸ್ಫೂರ್ತಿಗೆ, ಅದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಅದರ ಸುದೀರ್ಘ ವರ್ಷಗಳ ಕಾಲ ಉಳ್ಳಾಲ ಸ್ಪೋರ್ಟಿಂಗ್ ತಂಡದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲರೂ ಯಾರು ಹೇಳಿದ್ರು ಕೂಡ ಕುಂಜುಮೋನಕ ಹೇಳಿದ ಮಾತನ್ನು ತಪ್ಪಿ ನಡೆಯುವಂಥ ಒಬ್ಬನೇ ಒಬ್ಬ ಯುವಕರಿಲ್ಲ. ನಾವು ಕಣ್ಣಾರೆ ಕಂಡಂತ ಇದು ಸತ್ಯ. ಆ ಒಂದು ದೃಷ್ಟಿಯಲ್ಲಿ ಒಳ್ಳೆಯ ಯುವಕರ ತಂಡವನ್ನು ಕಟ್ಟಿಕೊಂಡಂತ ಒಬ್ಬ ಧೀಮಂತ ನಾಯಕ. ನಿಮಗೆ ಹೇಳಬೇಕಾದ್ರೆ ಕುಂಜುಮೋನಕ ಪಿಲಾರ್ನವರಾದರೂ ಕೂಡ ಉಳ್ಳಾಲ ನಗರಸಭೆಯ ಯಾವ ವಾರ್ಡ್ನಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು ಕೂಡ ಗೆಲ್ಲುವಂತ ಶಕ್ತಿ ಇದ್ದಂತ ಒಂದು ನಾಯಕ ಅದು ಕುಂಜುಮೋನಕ. ಅದು ಯಾವ ವಾರ್ಡ್ನಲ್ಲಿ ಚುನಾವಣೆ ನಿಲ್ಲಿ ಕುಂಜುಮೋನಕ ಸೋಲ್ತಿರ್ಲಿಲ್ಲ. ಯಾಕೆ ಸೋಲ್ತಿರ್ಲಿಲ್ಲ? ಕುಂಜುಮೋನಕನವರಿಗೆ ಮುಸಲ್ಮಾನರು ಮಾತ್ರ ಓಟ್ ಹಾಕ್ತಿದ್ದದಲ್ಲ, ಹಿಂದೂ ಸಮಾಜ, ಕ್ರೈಸ್ತ ಸಮಾಜ, ಎಲ್ಲ ಸಮಾಜದವರು ಕೂಡ ಕುಂಜುಮೋನಕನವರನ್ನು ಗುರುತಿಸಿಕೊಂಡು ಅವರಿಗೆ ಮತವನ್ನು ಮಾಡ್ತಿದ್ರು. ಈಗಾಗಲೇ ದಿನೇಶ್ ರೈ ಅವರು ಹೇಳಿದರು, ಮಿನಿ ಪೂಜಾರಿ ಅಂತೇಳಿ ಕರಿತಿದ್ರು ಅಂತೇಳಿ. ಮಿನಿ ಪೂಜಾರಿ ಅಂತೇಳಿ ಯಾಕೆ ಕರೀತಾ ಇದ್ರು? ಜನಾರ್ದನ್ ಪೂಜಾರಿ ಅವರು ಸುದೀರ್ಘ ವರ್ಷಗಳ ಕಾಲ ಇಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿದ್ರು ಕೂಡ ಈ ಭಾಗದಲ್ಲಿ ಅತ್ಯಂತ ಗೌರವ ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಕುಂಜುಮೋನಕನವರು. ಕುಂಜುಮೋನಕನವರು ಜನಾರ್ದನ್ ಪೂಜಾರಿ ಅವರ ಜೊತೆ ಯಾವುದೇ ವಿಚಾರಗಳಿದ್ದಾಗ ಕೂಡ ಅವರ ಜೊತೆ ಮಾತಾಡಿಕೊಂಡು ಈ ಭಾಗದ ಸಂಕಷ್ಟಗಳನ್ನು ಪರಿಹರಿಸುವಲ್ಲಿ ಶ್ರಮಿಸಿದವರು ಕುಂಜುಮೋನಕ. ಅದಕ್ಕಾಗಿ ಕುಂಜುಮೋನಕನವರಿಗೆ ಮಿನಿ ಪೂಜಾರಿ ಅಂತೇಳಿ ಹೆಸರು ಬಂತು. ನಾವು ನೋಡಿದ್ದೇವೆ, ಅವರ ಜೊತೆ ಇಬ್ರಾಹಿಂ ಕೋಡ್ಜಾಲ್ರವರು ಬಹಳ ನಮ್ಮ ಹಿರಿಯ ನಾಯಕರು, ಅವರು ಕೂಡ ಕುಂಜುಮೋನಕನವರಿಗೆ ಗೌರವವನ್ನು ಕೊಡ್ತಾ ಇದ್ರು. ನಾವು ನೋಡಿದ್ದೇವೆ, BM ಇದಿನಬ್ಬ ಸಾಹೇಬರು ಸುದೀರ್ಘ ವರ್ಷಗಳ ಕಾಲ ಇಲ್ಲಿ ನಮ್ಮ MLA ಆಗಿದ್ರು. UT ಫರೀದ್ ಸಾಹೇಬರು ಸುದೀರ್ಘ 4 ಟರ್ಮ್ನಲ್ಲಿ ಇಲ್ಲಿ MLA ಆದವರು. ಅದೇ ರೀತಿ ಮಸೂದ್ ಸಾಹೇಬರು ಇಲ್ಲಿ ಚುನಾವಣೆಗೆ ನಿಂತು ಸೋತರು ಕೂಡ ಅವರು MLC ಆದರೂ ಕೂಡ ಕುಂಜುಮೋನಕನವರಿಗೆ ಯಾವಾಗ ಕೂಡ ಗೌರವವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಮಸೂದ್ ಸಾಹೇಬರು ಕೂಡ. ಅದರ ಜೊತೆಗೆ UT ಖಾದರ್ ಸಾಹೇಬರು, ನಮ್ಮ ಈಗಿನ MLA, ಈಗಿನ ಸ್ಪೀಕರ್ ಅವರು, ಎಲ್ಲರೂ ಕೂಡ ಕುಂಜುಮೋನಕ ಹೋದರೆ ಎಲ್ಲ ಏನು ಕೆಲಸ ಹೇಳಿದ್ರು ಕೂಡ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಈಗಾಗಲೇ ನಮ್ಮ ಇಬ್ರಾಹಿಂ ಸಾಹೇಬರು ಹೇಳಿದ ಹಾಗೆ ಬಹಳ ಹಿರಿಯ ಕಾಂಗ್ರೆಸ್ಸಿಗ. ಏನು ಅವರ ವೈಯಕ್ತಿಕ ವಿಚಾರಕ್ಕೆ ಯಾವತ್ತೂ ಕೂಡ ಕುಂಜುಮೋನಕ ಯಾರ ಜೊತೆ ಕೂಡ ಬೇಡಿ ಕಾಡಿಕೊಂಡದ್ದನ್ನು ನಾವು ನೋಡಲಿಲ್ಲ. ಅವರ ನನಗೆ ಅದಾಗಬೇಕು, ನನಗೆ ಇದಾಗಬೇಕು ಅಂತ ಹೇಳುವಂಥ ವಿಚಾರ ಎಲ್ಲಿಯೂ ಕೂಡ ಕುಂಜುಮೋನಕನವರು ಮಾತಾಡ್ತಿರ್ಲಿಲ್ಲ. ವಿಶೇಷವಾಗಿ ಬಡವರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಕಷ್ಟ ಕಾರ್ಪಣ್ಯದಲ್ಲಿರುವವರ ಬಗ್ಗೆ ಮಾತ್ರ ಒಬ್ಬ ಜನಪ್ರತಿನಿಧಿಗಳ ಜೊತೆ, ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಅದಕ್ಕೆ ಆಗುವಂಥ ಸದುಪಯೋಗ ಆಗುವಂಥ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದವರು ಕುಂಜುಮೋನಕನವರು. ಅವರು ಸುದೀರ್ಘ ವರ್ಷಗಳ ಕಾಲ ರಾಜಕೀಯದಲ್ಲಿ, ಪಕ್ಷದಲ್ಲಿ ಸ್ಥಾನಮಾನ ಇದ್ರೂ ಕೂಡ ಒಬ್ಬ ಜನಪ್ರತಿನಿಧಿ ಆಗುವಂಥ ಒಂದು ಅವಕಾಶ ಕುಂಜುಮೋನಕನವರಿಗೆ ಸಿಗಲಿಲ್ಲ. ದಿನೇಶ್ ರೈ ಹೇಳಿದರು, 2001ರಲ್ಲಿ ದಿನೇಶ್ ರೈ ಅವರು ನಿಂತಾಗ ದಿನೇಶ್ ರೈ ಅವರು ಯುವಕ ಅಂತೇಳಿ. ಆ ಸಂದರ್ಭದಲ್ಲಿ ಕುಂಜುಮೋನಕನಿಗೆ 50 ವರ್ಷ ದಾಟಿತ್ತು ಅವರಿಗೆ, ಆದರೂ ಕೂಡ ಅವರಿಗೆ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಗದಿದ್ರೂ ಕೂಡ ಪಕ್ಷದಲ್ಲಿ ಅವರು ಯಾವತ್ತೂ ಕೂಡ ವ್ಯಕ್ತಿಪರವಾಗಿ ಪೂಜೆ ಮಾಡಿದವರು ಕುಂಜುಮೋನಕ ಅಲ್ಲ, ಪಕ್ಷದ ಪರವಾಗಿ ಪೂಜೆ ಮಾಡಿದವರು, ಪಕ್ಷದ ಪರವಾಗಿ ನಿಂತವರು. ಪಕ್ಷ ಯಾರಿಗೆ ಸೀಟ್ ಕೊಡ್ತದೆ ಅವರ ಹಿಂದೆ ಹೋದವರು ಕುಂಜುಮೋನಕನವರು. ನಾವು ಕಣ್ಣಾರೆ ಕಂಡಂಥ ವಿಚಾರ. ಅವರಿಗೆ ಪಕ್ಷ ಮುಖ್ಯವಾಗಿತ್ತು, ವ್ಯಕ್ತಿ ಮುಖ್ಯ ಯಾವತ್ತೂ ಕೂಡ ಆಗಿರಲಿಲ್ಲ. ಅದಕ್ಕಾಗಿ ಕುಂಜುಮೋನಕ ನಾವು ನೋಡಿದ್ದೇವೆ, ಈ ವಯಸ್ಸಿನಲ್ಲೂ ಕೂಡ ಮರಣ ಹೊಂದುವುದಕ್ಕಿಂತ ಮುಂಚೆ ಒಂದು ತಿಂಗಳ ಹಿಂದೆ ಕೂಡ ಇಲ್ಲಿ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಬರ್ತಾ ಇದ್ರು. ಅವರಿಗೆ ನಡೆಯಲಿಕ್ಕೆ ಆಗದಿದ್ರು ಕೂಡ ಯಾರ ಬೆನ್ನು ಹಿಡಿದಾದರೂ, ಹೆಗಲು ಹಿಡಿದಾದರೂ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತಾ ಇದ್ದಂಥ ಒಬ್ಬ ನಾಯಕ. ಅವರು ಯಾವತ್ತೂ ಕೂಡ ಪಕ್ಷದ ಕಚೇರಿಗೆ ಭೇಟಿ ಮಾಡ್ತಾ ಇದ್ರು. ತಂಗೆ ನಡೆಯಲಿಕ್ಕೆ ಆಗದಿದ್ರು ಕೂಡ ಉಳ್ಳಾಲ ಪುರಸಭೆಗೆ, ನಗರಸಭೆಗೆ ಭೇಟಿ ಮಾಡ್ತಾ ಇದ್ರು. ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗುವಂತ ಒಬ್ಬ ನಾಯಕ ನಮ್ಮ ಕುಂಜುಮೋನಕ. ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ವಿಶೇಷವಾಗಿ UT ಖಾದರ್ ಸಾಹೇಬರು, ಅವರಿಗೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷ ಆಗುವಂಥ ಒಂದು ಅವಕಾಶ ಬಂದಾಗ ಬೇರೆಯವರ ಅಧ್ಯಕ್ಷ ಸ್ಥಾನವನ್ನು ಕೇಳಿದರು. ನಾನು UT ಖಾದರ್ ಸಾಹೇಬರ ಜೊತೆಯಲ್ಲಿದ್ದೆ. ಆಗ ಅವರು ಹೇಳಿದಂಥ ಮಾತು, ಕುಂಜುಮೋನಕನಿಗೆ ನಾವು ಒಂದು ಅವಕಾಶ ಕೊಡಬೇಕು. ಯಾಕಂತ ಹೇಳಿದರೆ ಅವರು ಹಿರಿಯರು, ಅವರಿಗೆ ನಾವು ಏನು ಅವಕಾಶ ಕೊಡಲಿಲ್ಲ ಅಂತ ಹೇಳಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಹುಸೇನ್ ಕುಂಜುಮೋನಕನನ್ನು ಅಧ್ಯಕ್ಷ ಮಾಡುವಂಥ ಒಂದು ಅವಕಾಶವನ್ನು UT ಖಾದರ್ ಸಾಹೇಬರು ಮಾಡಿದರು.
ತದನಂತರ ಕೂಡ ಚುನಾವಣೆಗೆ ನಿಂತರು ಅವರು. ಆದರೆ ಇದೀಗ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಸಿಗಲಿಲ್ಲ. ಕಾರಣ ಅವರಿಗೆ ಅವರ ಆರೋಗ್ಯ ಸ್ವಲ್ಪ ಕ್ಷೀಣಿಸಿದಂಥ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲುವಂಥ ಒಂದು ಅವಕಾಶ ಸಿಗಲಿಲ್ಲ. ಆದರೂ ಕೂಡ ಅವರಿಗೆ ಅವರ ವ್ಯಕ್ತಿತ್ವವನ್ನು ಗೌರವಿಸಿಕೊಂಡು, ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ರೂ ಕೂಡ ನಡೆಯಲಿಕ್ಕೆ ಕಷ್ಟ ಸಾಧ್ಯವಾದರೂ ಕೂಡ ಅವರು ಮಾಡಿದಂಥ ಸೇವೆಗಳಿಗಾಗಿ ಅವರನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡುವಂಥ ಒಂದು ಅವಕಾಶವನ್ನು ಕೂಡ ನಮ್ಮ ಶಾಸಕರು UT ಖಾದರ್ ಸಾಹೇಬರು, ಸ್ಪೀಕರ್ ಅವರು ಅವರಿಗೆ ಮಾಡಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಅವರಂಥ ವ್ಯಕ್ತಿಯನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಅವರು ಮಾಡಿದಂಥ ಸೇವೆ, ಕೆಲಸ ಕಾರ್ಯಗಳನ್ನು ಮತ್ತು ಮತ್ತೊಂದು ಮಾತನ್ನು ಹೇಳಬೇಕಾಗ್ತದೆ. ಅವರು ದಿನೇಶ್ ರೈ ಅವರು ಹೇಳಿದಾಗೆ ಯಾರು ಸಿಕ್ಕಿದ್ರು ಕೂಡ ಪ್ರೀತಿಯಿಂದ ಮಾತಾಡುವಂಥ ಒಂದು ವ್ಯಕ್ತಿ. ನಮ್ಮನ್ನು ಕೂಡ ಬೆನ್ನು ತಟ್ಟಿಕೊಂಡು ಪ್ರೋತ್ಸಾಹಿಸಿ ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡುವ ಹಾಗೆ ಪ್ರೋತ್ಸಾಹಿಸಿರುವಂಥ ಒಂದು ವ್ಯಕ್ತಿ. ಮತ್ತು ಎಲ್ಲಿ ಚುನಾವಣೆ ಆದರೂ ಕೂಡ, ಅದು ನಗರಸಭೆ ಚುನಾವಣೆ ಆಗಲಿ, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಲಿ, ತಾಲೂಕು ಪಂಚಾಯತ್ ಚುನಾವಣೆ ಆಗಲಿ, MLA ಚುನಾವಣೆ ಆಗಲಿ, MP ಚುನಾವಣೆ ಆಗಲಿ, ಅವರು ಕೇವಲ ಉಳ್ಳಾಳದಲ್ಲಿ ಮಾತ್ರ ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿ ಅಲ್ಲ. ಅವರು ಯುವತ್ವದಲ್ಲಿ ಇಡೀ ಆಗ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಇತ್ತು. ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ಕೂಡ ಹೋಗಿಕೊಂಡು ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಿಕೊಂಡು ಪಕ್ಷದ ಅಭ್ಯರ್ಥಿ ಯಾರಿದ್ರೂ ಕೂಡ ಅವರ ಪರವಾಗಿ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಕುಂಜುಮೋನಕ ಅವರನ್ನು ನಾವೆಲ್ಲ ಕಳ್ಕೊಂಡು ಇವಾಗ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕೂಡ ದುಃಖಿತವಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಅಗಲಿಕೆಯನ್ನು ಸಹಿಸಿ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೆ ಭಗವಂತನು ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಬೇಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಅವರು ನನ್ನ ಪರಿಚಯದಿಂದ 39 ವರ್ಷದಿಂದ ಅವರು ನನಗೆ ಪರಿಚಯ. ಅಂದಿನಿಂದ ಮೊನ್ನೆ ತನಕ, ಅಂದರೆ ಕಡೆ ಸಮಯದಲ್ಲಿ ನನಗೆ ಬರಲಿಕ್ಕೆ ಅನಾನುಕೂಲ ಆಯಿತು, ಬರಲಿಲ್ಲ ನಾನು. ಅವರನ್ನು ನಾವು ನೋಡಿದ ಒಂದು ರೀತಿ ಅಂದರೆ, ಅವರು ಯಾವ ರೀತಿ ಇದ್ರಂದರೆ, ಅವರು ಮನುಷ್ಯ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅವರು ದೇವಮಾನವ ಅಂತಲೇ ಹೇಳ್ಬೋದು ಅವರನ್ನು. ಅವರ ಹೆಸರಿಗೋಸ್ಕರ ಅವರು ಕೆಲಸ ಮಾಡಿದವರಲ್ಲ. ನಾವು ನಮ್ಮ ಕಣ್ಣಾರೆ ಕಂಡದ್ದವರನ್ನು. ಯಾರು ಕೌನ್ಸಿಲರ್ಗಳು, ನಗರಸಭೆ, ನಗರ ಪಂಚಾಯತಿ ಯಾರೇ ಅಲ್ಲಿ ಸದಸ್ಯರಿರಲಿ, ಅವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ನಮ್ಮ ಕುಂಜುಮೋನಕನನ್ನು ಬೆಳಿಗ್ಗೆ ನಾವು 8:30, 9 ಗಂಟೆ ಒಳಗೆ ಅವರು ಈಗ ಮೊದಲು ಪ್ಯಾರಿಸ್ ಹೋಟೆಲ್ ಇತ್ತು, ಆ ಹೋಟೆಲಿನ ಮುಂಭಾಗ ಇದ್ದೇ ಇರ್ತಿದ್ರು. ಯಾಕಂದರೆ ಅವರಲ್ಲಿ ಮಾತಾಡಲಿಕ್ಕೆ, ಅವರ ಕಷ್ಟಗಳನ್ನು ಅವರಲ್ಲಿ ಹೇಳಲಿಕ್ಕೆ ಬರ್ತಿದ್ದವರು ತುಂಬ ಜನ ಇದ್ದರು. ಅವರು ಯಾರು ಕೂಡ ಅವರ ಹತ್ತಿರ ಬಂದರೆ ಅವರನ್ನು ಕಲಿಸಿಕೊಡಲಿಲ್ಲ. ಅವರಿಂದ ಏನು ಅವರಿಗೆ ಸಹಾಯ ಆಗಬೇಕಾ ಅದನ್ನು ಅವರು ಮಾಡಿಕೊಡ್ತಿದ್ರು. ಅವರು ಹಣದ ಸಹಾಯದಿಂದಲೂ ಅವರ ಒಂದು ವ್ಯಕ್ತಿಗೆ ಬೇರೆ ರೂಪದಲ್ಲಿ, ಅಂದರೆ ಅವರ ಒಂದು ಕಷ್ಟ ಬಂದದ್ದನ್ನು ಅವರು ನಿವಾರಿಸಿಕೊಂಡು ಹೋಗಿ ಅವರ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಒಂದು ಕೆಲಸ ಕಾರ್ಯಗಳನ್ನು ಅವರಿಗೆ ಒದಗಿಸಿಕೊಡ್ತಿದ್ದರು. ಮತ್ತೊಂದು ವಿಷಯ ಏನಂದರೆ, ನಮ್ಮ ಉಳ್ಳಾಲ ಆಸ್ಪತ್ರೆಯಲ್ಲಿ, ಧರ್ಮಾಸ್ಪತ್ರೆಯಲ್ಲಿ ಯಾವುದೇ ಒಂದು ಶವ ಬರಲಿ, ಅದರ ಪೋಸ್ಟ್ ಮಾರ್ಟಮ್ ಮಾಡುವಾಗ ಆ ಕುಂಜುಮೋನಕ ಅಲ್ಲಿ ಡಾಕ್ಟರ್ಗಳ ಹತ್ತಿರ ಇದ್ದು ಏನು ಬೇಕು ಡಾಕ್ಟ್ರಿಗೆ ಆಗಬಹುದು. ಈಗಿನಾಗೆ ಸವಲತ್ತು ಇರಲಿಲ್ಲ ಆ ಸಮಯದಲ್ಲಿ. ಅಂಥ ಸಂದರ್ಭದಲ್ಲಿ ಕೂಡ ಅವರು ಬಂದು ಅಲ್ಲಿ ಡಾಕ್ಟ್ರುಗಳಿಗೆ ಒಂದು ಧೈರ್ಯ ತುಂಬಿ ಆ ಶವದ ಪೋಸ್ಟ್ ಮಾರ್ಟಮ್ ಮಾಡುವಾಗ ಅವರು ಸಹಕರಿಸ್ತಿದ್ದಂಥ ವ್ಯಕ್ತಿ. ಯಾವ ಹೊತ್ತು ಆಗಲಿ, ರಾತ್ರಿ ಆಗಲಿ, ಬೆಳಗ್ಗೆ ಆಗಲಿ, ಯಾವ ಸಮಯದಲ್ಲಾದರೂ ಅವರು ಬಂದು ಅವರಿಗೆ ಸಹಾಯ ಮಾಡ್ತಿದ್ರು. ಆಗ ಅವರು ಅಲ್ಲಿಂದು ಸದಾನಂದ ಪೂಜಾರಿ ಅಂತ ಹೊಸಬರಾಗಿ ಬಂದವರು ಉಳ್ಳಾಲ ಹಾಸ್ಪಿಟಲಲ್ಲಿದ್ದರು. ಅವರಿಗೆ ಪಾಪ ಈ ಪೋಸ್ಟ್ ಮಾರ್ಟಮ್ ಮಾಡುವಾಗ ಅವರಿಗೆ ಸ್ವಲ್ಪ ಭಯ ಆಗ್ತಿತ್ತು. ಅಂದರೆ ಅವರು ಫಸ್ಟಿಗೆ ಬಂದಂಥವರು ತುಂಬ ಅವರಿಗೆ ಇದು ಇರಲಿಲ್ಲ. ಆ ಸಮಯದಲ್ಲಿ ಕೂಡ ಇವರು ಪೂಜಾರಿಲ್ಲ ಇರ್ದಾಲ ಬೆಚ್ಚ ಮಲ್ಪುರ್ಜೀರು ಅವರು ಹೊರಗಡೆ ಮಲ್ಪಗೆ ಯಾನುಳ್ಳ ಇರಕಂತ ಧೈರ್ಯ ತುಂಬಿ ಅವರು ಮಾಡಿಸಿದಂಥ ಒಂದು ವ್ಯಕ್ತಿ. ಅದು ಅಲ್ಲದೆ ಅವರಿಗೆ ಯಾರಲ್ಲಿ ಕೂಡ ಒಂದು ಕೋಪ ಅಂತ ಅವರ ಒಂದು ಭಾವನೆಯಲ್ಲೇ ಇರಲಿಲ್ಲ. ಎಲ್ಲರನ್ನು ಕೂಡ ಅಷ್ಟು ಪ್ರೀತಿಯಲ್ಲಿ, ಅಷ್ಟು ಯಾರು ಕೂಡ ನನ್ನವರೆಂಬ ಭಾವನೆಯಲ್ಲಿ ನೋಡಿದಂಥ ವ್ಯಕ್ತಿ ಅಂದರೆ ನಮ್ಮ ಕುಂಜುಮೋನಕನವರು. ಅವರ ಒಂದು ಪಕ್ಷದ ಬಗ್ಗೆ ಆಗಲಿ ಅಥವಾ ನಮ್ಮ ವ್ಯಕ್ತಿಯ ಬಗ್ಗೆ ಆಗಲಿ ಗೌರವವನ್ನು ಕೊಡುವಂಥ ವ್ಯಕ್ತಿ ಅಂದರೆ ಕುಂಜುಮೋನಕನವರು. ಈಗ ನಾನು ಉದಾಹರಣೆ ಹೇಳ್ತೇನೆ, ಈಗಿನ ಕೌನ್ಸಿಲರ್ಗಳಿಗೆ ಕೊಂಬು ನೆತ್ತಿ ಮೇಲೆ ಬಂದಿದೆ. ಆದರೆ ಅವರು ಹಿರಿಯರಾದರೂ, ಅಷ್ಟು ಅನುಭವಸ್ಥರಾದರು, ಅವರು ದೊಡ್ಡ ದೊಡ್ಡ ನಾಯಕರೊಟ್ಟಿಗೆ ಅವರು ಬೆರೆಸಿದವರಾದರು,
ಅವರಿಗೆ ಒಂದು ಎಷ್ಟು ಒಂದು ಅವರ ಸೌಮ್ಯ ಅಂದರೆ ಅದನ್ನು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮನುಷ್ಯ ಹುಟ್ಟಿದಂದಿನಿಂದ ಅವು ಏನು ಮಾಡ್ತಾನೆ, ಒಳ್ಳೆ ಕೆಲಸವನ್ನು ಎಷ್ಟು ಮಾಡ್ತಾನೆ ಅದು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಅವನ ಅಹಂಕಾರವನ್ನು ತೋರಿಸಿದರೆ ಅದು ಶಾಶ್ವತವಾಗಿ ಖಂಡಿತ ಉಳಿಯುವುದಿಲ್ಲ. ಅದಕ್ಕೆ ನಮ್ಮ ಸಾಕ್ಷಿಯೇ ನಮ್ಮ ಕುಂಜುಮೋಹನ್ ಅಕ್ಕನವರು. ಇವತ್ತು ಮೊನ್ನೆ ಅವರ ಒಂದು ಮರಣ ವಾರ್ತೆಯನ್ನು ಕೇಳುವಾಗ ನಮಗೆ ಏನೋ ಒಂದು ಮನಸ್ಸಿನಲ್ಲಿ ಇದಾಯಿತು. ಯಾಕಂದರೆ ನನಗೆ ನಮ್ಮ ರಾಜೇಂದ್ರ ಅವರು ಹೇಳಿದ್ದು ನನಗೆ ಗೊತ್ತಿರಲಿಲ್ಲ, ನಾನು ಅಂದರೆ ವಾಟ್ಸಪ್ ಕೂಡ ನೋಡಿರಲಿಲ್ಲ. ನಮ್ಮದೊಂದು ಏನೋ ಒಂದು ಕಾರ್ಯಕ್ರಮ ಇತ್ತು, ಅದು ಅಲ್ಲಿದ್ದ ಕಾರಣ ನನಗೆ ಗೊತ್ತಾಗಲಿಲ್ಲ. ರಾಜೇಂದ್ರ ಅಲ್ಲಿಗೆ ಬಂದವರು ಅಲ್ಲಿ ಹೇಳಿದರು ನನಗೆ ಹೀಗೆ ಆಯಿತಾ ಅಂತ. ಆ ಸಂದರ್ಭದಲ್ಲಿ ನನಗೆ ಬರಲಿಕ್ಕೆ ಅನಾನುಕೂಲ ಆಯಿತು, ತುಂಬ ಬೇಸರವಾಯಿತು. ಅದಕ್ಕೋಸ್ಕರ ನಾನು ಅವರ ಒಂದು ಆತ್ಮದಲ್ಲಿ ಕ್ಷಮೆ ಕೇಳ್ತೇನೆ. ಯಾಕಂದರೆ ಅಂಥ ವ್ಯಕ್ತಿ ನಮಗೆ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರೊಂದು ಅಧ್ಯಕ್ಷರಾದ ಸಮಯದಲ್ಲಿ ಕೂಡ ನಾವೊಂದು ಹೋಗುವಾಗ ಕುಂಜುಮೋಹನ್ ನಮಗೆ ಇಂಚಿಂಚಿನ ಒಂದು ಆವಡತೆ ಆದ ಮಲ್ಪುಗದೆ ಗೀರ್ದಯ ಪೋಡಿವಾರು ಅಷ್ಟು ಒಂದು ಧೈರ್ಯ ತುಂಬ್ತಿದ್ದವರು. ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವ್ಯಕ್ತಿ ಇನ್ನು ಮುಂದಕ್ಕೆ ಸದ್ಯಕ್ಕೆ ಅಂಥ ವ್ಯಕ್ತಿ ನಮಗೆ ಸಿಗಲಿಕ್ಕಿಲ್ಲ ಎಂಬ ಭಾವನೆ ನಂದು. ಯಾಕಂದರೆ ಅವರ ಹಾಗೆ ಒಂದು ಪ್ರೀತಿ, ವಿಶ್ವಾಸ, ಅವರೊಂದು ಸೌಮ್ಯತೆ ಅದನ್ನು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೇ ಇನ್ನು ನಾವು ಅವರು ಮಾಡಿದಂಥ ಕೆಲಸವನ್ನು ನಾವು ಮಾಡಬೇಕಿದ್ರೆ ಅದರ ಒಂದು ಅಂಶ ಕೂಡ ನಮಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿ ಆಗಿದ್ದವರು. ಅವರು ಎಲ್ಲರನ್ನು ಅಗಲಿದ್ದಾರೆ. ಅವರ ಒಂದು ಆತ್ಮಕ್ಕೆ ಆ ಪರಮಾತ್ಮನು ಸ್ಥಿರಶಾಂತಿಯನ್ನು ಕೊಳ್ಳಿ ಎಂದು ನಾವೆಲ್ಲರೂ ಹಾರೈಸುತ್ತಾ ಅವರ ಒಂದು ನೆನಪನ್ನು ನಾವು ಖಂಡಿತವಾಗಿಯೂ ಉಳಿಸಿಕೊಳ್ಳಬೇಕು. ನಮ್ಮ ಬ್ಲಾಕಲ್ಲಿ ಕೂಡ ಅವರ ಒಂದು ನೆನಪನ್ನು ನಾವು ಯಾವತ್ತೂ ಉಳಿಸಿಕೊಳ್ಳಬೇಕೆಂಬುದು ನನ್ನದೊಂದು ಮನದಾಳದ ಮಾತು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಪರಮಾತ್ಮನು ಕೊಟ್ಟು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯ ಅವರ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟು ಆ ಪರಮಾತ್ಮನು ಕಾಪಾಡಲಿ ಎಂದು ಹೇಳುತ್ತಾ ನಾನು ಒಂದೆರಡು ನನ್ನ ಈ ಮಾತನ್ನು ವಿರಾಮ ಕೊಡಿಸ್ತೇನೆ. ಬಡವರಿಗೆ ಏನೆಲ್ಲ ಬೇಕು ಅದನ್ನು ಅವರು ಕೇಳದೆ ಅವರಿಗೆ ಮುಟ್ಟಿಸುವಂತ ಇದ್ದರು. ಒಂದು ಏರಿಯಾದಲ್ಲಿ ಮಾತ್ರ ಅಲ್ಲ, ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಿಗೆ ನನ್ನ ಏರಿಯಾ ಅಂತೇಳಿ ಸ್ವಾರ್ಥ ಇರಲಿಲ್ಲ ಅವರಿಗೆ. ಅವರು ಹೇಳಿದ್ದು ಎಲ್ಲರೂ ನಮ್ಮವರು, ಅವರಿಗೆ ನಮ್ಮಿಂದ ಏನಾದರೂ ಈಗ ಅಧಿಕಾರದಲ್ಲಿ ಇರುವಾಗ ನಾವೇನಾದರೂ ಮಾಡಿದರೆ ಅದು ಮಾತ್ರ ನಮ್ಮದು ಶಾಶ್ವತ ಅಂತೇಳಿ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ಒಳ್ಳೆತನ ಏನು ಅಂತ ಹೇಳಿದರೆ, ಅವರು ಮರಣ ಆದಾಗ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದರು, ನಗಲೆ ಕುಂಜುಮೋಹನ್ ಅಕ್ಕ ಇನ್ನಿಲ್ಲ ಅಲ್ಲೇ ಅಂತ. ಅವರಿಗೆ ಅಂಗವಿಕಲಿಗೆ ಆದರೆ ಡೋರ್ ನಂಬರಿಗೆ ಮತ್ತೆ ಏನೆಲ್ಲ ಸರ್ಕಾರದಿಂದ ಬರುವಂಥ ಸವಲತ್ತನ್ನು ಅವರಿಗೆ ಮುಟ್ಟಿಸ್ತಾ ಇದ್ರು. ಅವರ ಹೊಟ್ಟೆ ಒಳಗೆ ಒಂದು ಪುಸ್ತಕ ಇತ್ತು, ನಾವು ಯಾವಾಗಲೂ ನೋಡುವಾಗ ಹೊಟ್ಟೆ ಇಷ್ಟು ದಪ್ಪ ಇತ್ತು. ಯಾಕೆಂದರೆ ಅವರು ಬಡವರ ಪರವಾಗಿ ಅವರ ಆಧಾರ್ ಕಾರ್ಡ್, ಅವರ ರೇಷನ್ ಕಾರ್ಡ್ ಜೆರಾಕ್ಸ್ ಮಾಡಿ ಇಡುವುದು. ಅವರು ಬರುವಾಗ ಅವರಿಗೆ ₹1 ಲಾಸ್ ಆಗಬಾರ್ದು ಅಂತೇಳಿ ಇವರೇ ಒಂದು ದಿವಸ ಮೊದಲು ತೆಗೆದಿಟ್ಟು ಹೊಟ್ಟೆಯಲ್ಲಿಟ್ಟು ನಾಳೆ ಬರುವಾಗ ಇವರೇ ಅವರಿಗೆ ತೋರಿಸೋದು. ಇಲ್ಲದ್ರೆ ಏನು ಮಾಡಬೇಕು, ನಾವು ₹20 ಖರ್ಚು ಮಾಡಬೇಕು. ಯಾರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡುವಾಗ ಇವರೇ ಒಂದು ದಿವಸ ಮೊದಲು ಇಟ್ಟು ನಮಗೆ ಗೊತ್ತಿದ್ದದ್ದು. ನಾವು ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಾಗ ಕುಂಜುಮೋಹನ್ ಅಕ್ಕನವರು ಅಧ್ಯಕ್ಷ ಆಗಿದ್ದರು. ಅವರು ಯಾವಾಗಲೂ ಅವರ ಕ್ಯಾಬಿನಲ್ಲಿ ಇರುವುದು ಶ್ರೀಮಂತರಲ್ಲ, ಯಾರಿಗೆ ರೇಷನ್ ಕಾರ್ಡ್ ಬೇಕು, ಯಾರಿಗೆ ಟ್ರೀಟ್ಮೆಂಟ್ ಇದು ಬಿಲ್ ತೆಗೆದುಕೊಡ್ಬೇಕು ಅಂತ ಭಾವನೆ. ದೇವರು ಅವರ ಪರಲೋಕ ಜೀವನವನ್ನು ಪರಲೋಕ ಜೀವನ ಒಳ್ಳೆಯದಾಗಲಿ ಮತ್ತು ಅವರು ಸ್ವರ್ಗ ತೋಫಾಗಲಿ ಅಂತೇಳಿ ನಾವು ದುವಾ ಮಾಡುವ ಅಂಥ ವ್ಯಕ್ತಿತ್ವ ಇನ್ನು ಯಾರಿಗೂ ಬರಲಿಕ್ಕಿಲ್ಲ. ಹಿರಿಯವರಿದ್ದಾರೆ ಎಲ್ಲರೂ. ಕಾಂಗ್ರೆಸ್ ಬಗ್ಗೆ ಪ್ರೀತಿ ಇರುವವರು ಇಲ್ಲಿಗೆಲ್ಲ ಬಂದವರು. ಕುಂಜುಮೋಹನ್ ಅಕ್ಕನ ಹೆಸರು ಕೇಳುವಾಗ ಎಲ್ಲರೂ ಬಂದಿದ್ದಾರೆ, ಏನೇನು ಕೆಲಸ ಇರಬೇಕು. ಆದರೂ ಅವರ ವ್ಯಕ್ತಿತ್ವ ಏನು ಅಂದರೆ ಏನು ತಾಳ್ಮೆ ಎಂದು ಹೇಳಿದರೆ ಕುಂಜುಮೋಹನ್ ಅಕ್ಕ ಅಂತ ಹೇಳ್ಬೋದು. ನಾವು ಉಳ್ಳಾಲದ ಕಡಪರ ಇದ್ದು ಮೊಗೇರ್ಕರಿಯವರಿಗೆ ಎಲ್ಲರೂ ಒಂದು ಬೆಳಕಾಗಿ ಮನೆಯಲ್ಲಿದ್ದರೆ ಅವರು ಕಾರಣ. ಅಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಕಾನೂನು ಪ್ರಕಾರ ಅವರಿಗೆ ಯಾವುದೇ ಕೊಡಲಿಕ್ಕಿಲ್ಲ. ಕುಂಜುಮೋಹನ್ ಅಕ್ಕ ಕಾನೂನನ್ನು ಮಾಡಿ ಈಗ ಜನರಿಗೆ ಬೆಳಕು ಮಾಡಿಕೊಟ್ಟಂಥ ಕುಂಜುಮೋಹನ್ ಅಕ್ಕ ಅವರ ಪರಲೋಕ ಜೀವನವು ಬೆಳಕಾಗಲಿ. ನಾವು ಅಲ್ಲಿಗೆ ಹೋಗ್ಲಿಕ್ಕಿದೆ. ನಾವು ಅವರು ಒಳ್ಳೆಯದು ಮಾಡಿದರೆ ಎಲ್ಲರಿಗೆ ಗೊತ್ತುಂಟು ಅವರು ಏನು ಅಂತೇಳಿ. ಉಳ್ಳಾಲದ ಬಡವರ ಪರವಾಗಿದ್ದು ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ಒಂದು ನಾಯಕರಾಗಿದ್ದರು. ಅವರ ರೀತಿ ನಾವೆಲ್ಲರೂ ಆಗುವ, ಅವರ ಪರಲೋಕ ಜೀವನ ಒಳ್ಳೆಯದಾಗಲಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಕೊಟ್ಟೆ ಬ್ಲಾಕ್ನ ಅಧ್ಯಕ್ಷರು, ನಮ್ಮೆಲ್ಲ ನಾಯಕರಿಗೆ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಟ್ಟೆ. ನನಗೆ ಇದು ಫಸ್ಟ್ ಟೈಮ್ ನಾನು ಬ್ಲಾಕಲ್ಲಿ ಬಂದು ನೀವು ಮಾತನಾಡಿ ಗೊತ್ತಿಲ್ಲ. ನಿಜವಾಗಿ ನನಗೆ ಹಲವು ಬರ್ತಾ ಉಂಟು ತಂದೆ ವಿಷಯದಲ್ಲಿ.
ಆದರೆ ಒಂದು 2 ಮಾತನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ನಾನು. ನಮ್ಮ ಹಿರಿಯರಾದಂಥ ಇಬ್ರಾಹಿಂ ಕೋಡಿಚಲ್ ಅವರೇ ಹಾಗೂ ನಮ್ಮ ಮೂಡದ ಅಧ್ಯಕ್ಷರೇ ದಿನೇಶ್ ರೈ ನಮ್ಮ ಅಧ್ಯಕ್ಷರೇ ಎಲ್ಲರಿಗೂ ಇಲ್ಲೇ ಬಂದು ಸೇರಿದವರು, ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಆದರೆ ಸ್ವಲ್ಪ ಮಾತನಾಡಿದ್ರೆ ಕರ್ತವ್ಯ ಆಗ್ತಿರ್ತದೆ. ನಾವು ತಂದೆ ವಿಷಯದಲ್ಲಿ ನನಗೇನಂತ ಗೊತ್ತಿರಲಿಲ್ಲ, ಆದರೆ ನನ್ನ ತಂದೆ ಮರಣ ಆದ ನಂತರ ಇವತ್ತಿಗೂ ಸಹ ಮನೆಯಲ್ಲಿ ಜನ ಬರ್ತಾ ಇದ್ದಾರೆ. ಆದರೆ ಅವರ ವಿಷಯದಲ್ಲಿ ಕೇಳುವಾಗ ನಮಗೆ ಸಹ ಈಗ ತುಂಬ ಇದಾಗ್ತಾ ಉಂಟು. ಅಂದರೆ ಮಾಡಿದ ಉಪಕಾರ ಅವರು. ಹಾಗೂ ನಾನು ಎಲ್ಲಾದರೂ ಒಂದು ಸೈಟಿಗೆ ಹೋದರೆ ನಂದು ಆ್ಯಕ್ಚುಲಿ ಒಂದು ಬಿಸ್ನೆಸ್ ಕನ್ಸ್ಟ್ರಕ್ಷನ್, ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಫ್ಲ್ಯಾಟ್ ಎಲ್ಲ ಮಾಡ್ತಿದ್ದಾನೆ, ಮನೆಯೆಲ್ಲ ಮಾಡ್ತಿದ್ದಾನೆ. ಅಲ್ಲಿ ಪರಿಚಯ ಆಗ್ತದೆ ಜನರ ಪರಿಚಯವಾಗ ಅವ್ರು ಕೇಳ್ತಾರೆ, ನೀನು ಯಾರಪ್ಪ, ನೀನು ನಿನ್ನ ತಂದೆ ಯಾರು ಅಂತ ಕೇಳ್ತಾರೆ ನನ್ನ ಹತ್ರ. ಇಂತಿನ ಚೆಲುವಾಗ ಅವರು ನನ್ನನ್ನು ಹಪ್ಪಿ ಹಿಡ್ದು ಮನೆ ಕರ್ಕೊಂಡೋಗಿ, ಏನು ಬೇಕಪ್ಪ ನಿನಗೆ, ನೀನು ಯಾಕೆ ಹೇಳಿಲ್ಲ ಕುಂಜಮೋಹನ್ ಮಗ ಅಂತ ಅಷ್ಟು ಗೌರವ ಕೊಡ್ತಿದ್ರು. ನಗರಸಭೆಗೆ ಅಧ್ಯಕ್ಷ ಆಗಿರುವಾಗ ನಾನು ಅಲ್ಲಿ ಮೀಟ್ ಮಾಡಿದ್ದು ತಂದನ್ನು, ಸ್ವಲ್ಪ ಕೆಲಸ ಇತ್ತು ನನಗೆ. ಹೋಗುವಾಗ ಒಂದು 40-50 ಜನರಿಗೆ ಲೈನಲ್ಲಿ ನಿಂತಿದ್ರು. ಆಗ ಅವರ ಕ್ಯಾಬಿನಲ್ಲಿ ಒಬ್ಬರು ಯಾರೊಬ್ಬರು ಸ್ವಲ್ಪ ಕಲ್ತವರು ಕೂತ್ಕೊಂಡಿದ್ರು. ಕುಂಜಮನಕ್ಕ ಆರ್ನ ಗುರ್ತಿಜತ್ತ ಗೌಡ್ರನ್ನಕ್ಲತ್ತ ಈ ದಾಯಕ ಸಿಗ್ನೇಚರ್ ಪಾಡುವರು ಎಲ್ಲ ಈರ ಎರಸ್ಟಾಪರ್ ಯಾನ್ ಎರಸ್ಟಾಂಡ ಮಲ್ಲಜ್ಜಿ ಎನ್ನ ಜೋಕ್ಲುಳ್ಳೇರಿ ಎಂಕಿಂಚೆಲ್ಲ ಪ್ರಾಯ ಅಂಡ್ ಅಕ್ಲಿಗೆ ದಾದಾಂಡೊಂಜಿ ಆಧಾರ್ ಕಾರ್ಡ್ ಅದು ಹೂ ಅನ್ಲೊಕ್ಲಿಗೆ ಸವಲತ್ತು ತಿಕ್ಕೊಡು ಬಂದಾರ್ನೊಂಜಿ ಅಭಿಪ್ರಾಯ ಇತ್ತಿಂದು ಇಂದು ಎನ್ನ ಇದ್ರು ಕಾದು ಎನ್ನ ಕೈತಲ್ ಕೀಂದಿನ ಏನಾರು ಆವಡ್ ನಿಕ್ಲು ಪೂರ ಪೂರ ಮುಚ್ಚ ಒಂಜಾತಾರು ನಿಕ್ಲು ಪೂರ ಬೈದಾರು ಬಟ್ ಎಂಕ್ ಪಾತ್ರೆ ಗೊತ್ತಿಜಿ ಅಲ್ಲ ಒಂಚೂರು ಪಾತ್ರೆ ಒಂದುಲ್ಲೆ ಅಣ್ಣ ನಿಕ್ಲು ಎನ್ನ ಪಪ್ಪಗೋಸ್ಕರ ನಿಕ್ಲೊಂಜಿ ಆಯ್ನಾತ್ ನಿಕ್ಲ ದೇವಡ ಒಂಜಿ ಎಂಕ್ಲೊಂಜಿ ಸ್ವರ್ಗ ನರ್ಕ ಬಂದು ಉಂಡತ್ತೆ ಐಕೊಂಜಿ ನಿಕ್ಲೊಂಜಿ ಅರೆ ಒಂಜಿ ಸ್ವರ್ಗ ಒಂಜಿ ಪೋಡ್ ಬಂದು ನಿಕ್ಲು ಪೂರ ಒಂಜಿ ನಿಕ್ಲನ ದೇವಡ ಒಂಜಿ ಪ್ರಾರ್ಥನೆ ಮಾಡ್ಕೊಂಡು ನಿಕ್ಲೊಂಜಿ ರಿಕ್ವೆಸ್ಟ್ ಆತೆ ಪೆದ್ದಾಲೇಜಿ ಥ್ಯಾಂಕ್ಸ್ ಅಂಚನೆ ಮೂಡದ ಅಧ್ಯಕ್ಷರಂತ ಸದಾಶಿವಳ್ಳಲ್ರೆ ಅಂಚೆ ಇನಿ ಬಾರಿ ಬೇಜಾರಾಪು ದಯಪಂಡ ಎಂಕ್ ಮಸ್ತಾರ್ನ ಪರಿಚಯ ಇಜ್ಜಿ ದಯಪಂಡ ಯಾನು ಬತ್ತದೊಂಜಿ 3 ವರ್ಷ ಇನ್ ಮಾತ್ರ ಮೂಲು ಅಂಡ ಪ್ರತಿದಿನ ಬತ್ತು ಪಂಡ್ರೆ ಉಂಡಾರೆ ಎಂಕ್ ತಿಕ್ಕಿನಪ್ಪಗ ಯಾನು ನಿನ್ನ ಪಪ್ಪನ ಮಲ್ಲ ಫ್ರೆಂಡ್ ಎಂಕುಲು ಅಂಚ ಮಾಲ್ದ ಟೈಮ್ಡು ಇಂಚ ಮಾಲ್ದ ಪಂದು ಮುರಣೆ ಯಾರು ತೀರ್ಪು ಹೋಯ್ರು ಪನ್ನಾಗ ಮಸ್ತ್ ಮನಸ್ಸಿಗೆ ಬೇನೆ ಅಂಡ್ ದಾದಮ್ಮನ್ ಪುರ ಪಂಡ್ ಎಂಗ ಆನಿ ಬರ್ರಲ್ಲ ಆಯ್ಜಿ ನಾನು ದಾದನ ಬ್ಯುಸಿ ಇತ್ತೆ ಎಂಗೆ ಫೋನ್ ಮಾಡಿ ಪಂಡೇರು ಮೇರೆ ಬಲ್ಲೆ ಪಂದು ಅದಿನ ಎಂಗೆ ಬರ್ರ ಆಯ್ಜಿ ಅವು ಮಸ್ತ್ ಏನೊಂಜಿ ಬೇಜಾರದ ವಿಷಯ ಅಂಚಾತ್ರ ನಮ್ಮ ಇನಿ 3 ಜನ ಹಿರಿಯಕ್ಲೇನು ಕಾಂಗ್ರೆಸ್ ಪಕ್ಷದ ಎಡ್ಡೆಡ್ಡೆ ಹಿರಿಯಕ್ಲೇನು ನಮ್ಮ ಕಳೆವೊಂದ ಆಗ ನಮ್ಮ ಈತೆ ಮನ್ಪೊಲಿ ಆಗ್ಲಿಗೆ ನಮ್ಮ ದೇವೇರಡ ಚಿರಶಾಂತಿಕೇನೊಲಿ ಇನಿ ಯಾನು ಉಳ್ಳಾಲದ ಪೂರ ಮಹಿಳಾ ಕಾರ್ಯಕರ್ತನ ಪರವಾದ ಅಕ್ಲೆಗ್ ಆ ದೇವೇರು ಚಿರಶಾಂತಿನ ಕೊರಡು ಪಂಡು ಪನ್ನೊಂದು ಎನ್ನ ರೆಡ್ಡು ಪಾತ್ರೆಗೂ ಚುಕ್ಕೆ ದೀಪೆ ಕುಂಜಿಮೋಹನ್ ಅಕ್ಕಯನೇ ಹುಸೇನ್ ಕುಂಜಿಯವರ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಹುಶಃ ಕುಂಜಿಮೋಹನ್ ಅಕ್ಕನವರ ಬಗ್ಗೆ ನಮಗೆ ಬಹಳಷ್ಟು ಅಭಿಮಾನ ಉಂಟು. ಯಾಕಂತ ಹೇಳಿದರೆ ನಾನು ಯುವಕನಾಗಿದ್ದಾಗ ನಮಗೆ ಅವರು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂಥ ಒಂದು ವ್ಯಕ್ತಿತ್ವ ಇದ್ದವರು. ಬಹುಶಃ ನಾವು ಈಗಲೂ ಕೂಡ ಬ್ಲಾಕಿಗೆ ಬಂದಾಗ ನಮ್ಮ ಬೆನ್ನು ತಟ್ಟಿ ನಮ್ಮ ಪುರ ಒಂಜೇ ಲೆಕ್ಕ ಒಟ್ಟಿಗೆ ಕಾಂಗ್ರೆಸ್ ಬೆಂತಿನಕ್ಲತ್ತೆ ಅಂತ ಹೇಳಿ ನಮ್ಮನ್ನು ಈಗಲೂ ಕೂಡ ಕಳೆದ 1-2 ತಿಂಗಳ ಹಿಂದೆ ಕೂಡ ಬೆನ್ನು ತಟ್ತಿದ್ದರು. ಬಹುಶಃ ಕುಂಜಿಮೋಹನ್ ಅಕ್ಕನವರು ಸುದೀರ್ಘ ಅವಧಿಯಲ್ಲಿ ಪಕ್ಷಕ್ಕಾಗಿ ದುಡಿದವರು. ನಾವು ಕೂಡ ಯುವಕರಾಗಿದ್ದಾಗ ಜನಾರ್ದನ್ ಪೂಜಾರಿಯವರ ಇಲೆಕ್ಷನ್ ಸಂದರ್ಭದಲ್ಲಿ ಉಳ್ಳಾಲ ಸಂಘದಿಂದ ಕೊನಾಜೆ ತನಕ ರಾತ್ರಿ ಇಡೀ 1-2 ಗಂಟೆ ರಾತ್ರಿ ತನಕ ಸೋಡಾ ಬಾಟಿಯಲ್ಲಿ ಅದನ್ನು ಡಾಮರಿಗೆ ಹಚ್ಚಿ ಬರೆಯುವಂಥ ಕೆಲಸದಲ್ಲಿ ಅವರು ನಾವು ಒಟ್ಟಾಗಿ ಕೆಲಸ ಮಾಡಿದವರು. ಆವಾಗ ಪಕ್ಷಕ್ಕಾಗಿ ಏನು ಒಂದು ನಯ ಪೈಸೆ ಕೂಡ ಕೊಡ್ತಿರ್ಲಿಲ್ಲ, ಆದರೂ ಕೂಡ ನಾವು ರಾತ್ರಿ ಹಗಲು ಪಕ್ಷಕ್ಕೆ ದುಡಿದವರು. ಆ ಹಿನ್ನೆಲೆಯಲ್ಲಿ ಕುಂಜಿಮೋಹನ್ ಅಕ್ಕನವರು ಬಹುಶಃ ಉತ್ತಮವಾದಂಥ ಒಂದು ನಾಯಕತ್ವವನ್ನು ಬೆಳೆಸಿಕೊಂಡು ಪಕ್ಷಕ್ಕಾಗಿ ಬಹಳಷ್ಟು ದುಡಿದವರು. ಪಕ್ಷದ ಪ್ರತಿಯೊಂದು ಸಿದ್ಧಾಂತವನ್ನು ಮೆಚ್ಚಿಕೊಂಡು ಅವರು ಕೆಲಸ ಮಾಡಿದವರು. ಬಹುಶಃ ಕೋಡಿಜಾಲ್ರವರು ನಾವೆಲ್ಲ ಒಟ್ಟಿಗೆ ಕೋಡಿಜಾಲ್ರವರು ಮಂಡಲ ಪಂಚಾಯತ್ ಇಲೆಕ್ಷನ್ ನಿಲ್ಲುವಾಗ ನಾವು ಯುವಕರು PUCಯಲ್ಲಿದ್ದವರು. ಆವಾಗ ಕುಂಜಿಮೋಹನ್ ಅಕ್ಕನವರು ಕೊನಾಜೆಗೆ ಬರ್ತಿದ್ದರು. ಅಂಥ ಸಂದರ್ಭದಲ್ಲಿ ನಮಗೆ ಕುಂಜಿಮೋಹನ್ ಅಕ್ಕನವರ ಒಂದು ಪರಿಚಯ ಆಗಿ ಇವತ್ತಿನ ಅವರ ಮರಣ ಕಾಲದ ಸಂದರ್ಭದಲ್ಲಿ ಕೂಡ 1-2 ತಿಂಗಳ ಹಿಂದೆ ಕೂಡ ನಮಗೆ ನಮ್ಮ ಒಡನಾಟದಲ್ಲಿದ್ದವರು. ಅಂಥವರನ್ನು ನಾವು ಇವತ್ತು ಬೀಳ್ಕೊಡ್ತಾ ಇದ್ದೇವೆ. ಅವರು ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದ್ದಾರೆ. ಅವರ ಮುಂದಿನ ಅವರಿಗೆ ಸ್ವರ್ಗದಲ್ಲಿ ಕೂಡ ಶಾಂತಿ ಸಿಗಲಿ, ಅದೇ ರೀತಿ ಅವರ ಕುಟುಂಬಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಕೃಷ್ಣ ಆಶ್ರಯದಲ್ಲಿ ಇವತ್ತು ಹುಸೇನ್ ಯಾನೆ ಕುಂಜಿಮೋಹನ್
ಅವರ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಸಭೆಯಲ್ಲಿ ಹಸೀರಾದಂಥ ನಮ್ಮ ಹಿರಿಯರಾದಂಥ ಇಬ್ರಾಹಿಂ ಕೋಡಿಚಾಲ್ರವರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಲ್ರವರು, ಅದೇ ರೀತಿ ಬ್ಲಾಕಿನ ಎಲ್ಲ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರುಗಳು, ಅದೇ ರೀತಿ ಎಲ್ಲ ಗ್ರಾಮಗಳ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು, ಅದೇ ರೀತಿ ನಗರಸಭೆಯ ಸದಸ್ಯರುಗಳು, ಪುರಸಭೆಯ ಸದಸ್ಯರುಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ವಿವಿಧ ನಿಗಮಗಳ ಸದಸ್ಯರುಗಳು, ಅದರೆಲ್ಲ ಕಾರ್ಯಕರ್ತ ಬಂಧುಗಳು, ಇವತ್ತು ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಮಹಿಳಾ ಕಾಂಗ್ರೆಸ್ ಎಲ್ಲ ಸದಸ್ಯರುಗಳು, ನಮ್ಮ ಶಾಸಕರಾದಂಥ UT ಖಾದರ್ ಅವರು ಈ ಹುಸೇನ್ ಕುಂಜಿಮೋಹನಕರವರ ಶ್ರದ್ಧಾಂಜಲಿ ಸಭೆಯನ್ನು ಬ್ಲಾಕ್ನಲ್ಲಿ ಮಾಡಬೇಕಂತೇಳಿ ಮೊನ್ನೆ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಇವತ್ತು ಈ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಎಲ್ಲರೂ ಕೂಡ ಅವರ ಗುಣಗಾನಗಳನ್ನು, ಅವರು ಮಾಡಿದಂಥ ಸೇವೆಯನ್ನು ಎಲ್ಲರೂ ಕೂಡ ಅವರವರ ರೀತಿಯಲ್ಲಿ ವಿವರಿಸಿದ್ದಾರೆ. ನಾನು ನಮ್ಮ ಶಾಸಕರ ತಂದೆ UT ಫರೀದ್ರಿರುವಾಗ ನಮಗೊಂದು ಹಾಬಿ ಇತ್ತು. ಯಾಕಂತ ಹೇಳಿದರೆ 4 ಗಂಟೆ ತನಕ ಕೆಲಸ ಮಾಡೋದು. 4 ಗಂಟೆ ನಂತರ ದಿನ ಕೂಡ ನಾವು ಮಂಗಳೂರಿಗೆ ಹೋಗಿ UT ಫರೀದ್ರಲ್ಲಿ ಕೂತ್ಕೊಂಡು, ಅವರ ಅಧಿಕಾರ ಇರಲಿ ಇಲ್ಲದಿರಲಿ, ನಾವು ಕೂತ್ಕೊಂಡು ಚರ್ಚೆ ಮಾಡೋದು. ರಾತ್ರಿ 10 ಗಂಟೆ ನಂತರ ನಾವು ಮನೆಗೆ ಬರುವಂಥ ಪರಿಪಾಠವಿತ್ತು. ಆ ದಿವಸದಲ್ಲಿ ನಮ್ಮ ಕುಂಜಿಮೋಹನಕನವರು ಕೂಡ ಸಾಯಂಕಾಲ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡು ಕೆಲಸವನ್ನು ಮಾತಾಡಿಕೊಂಡಿದ್ದರು. ಆವಾಗ ನಮಗೆ ಅವರ ಪರಿಚಯ ಆಗಿತ್ತು. ಅವರ ಕಾರ್ಯವೈಖರಿಗಳು, ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು, ಬಡವರ ಬಗ್ಗೆ ಮಾಡ್ತಿರುವಂಥ ಕಾಳಜಿ, ಅವರು ಶಾಸಕರಾದಂಥ UT ಫರೀದ್ರಲ್ಲಿ ಕೂಡ ಅನೇಕ ಚರ್ಚೆಗಳನ್ನು ಕೂಡ ಬಡವರ ಪರವಾಗಿ ಮಾಡ್ತಾಯಿದ್ರು. ಬಡವರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಹಕ್ಕುಪತ್ರ ಇರಲಿ, ಅಥವಾ ರೇಷನ್ ಕಾರ್ಡ್ ಇರಲಿ, ಅಥವಾ ಸಂಧ್ಯಾ ಸುರಕ್ಷೆ ಇರಲಿ, ಅಥವಾ ವೃದ್ಧಾಪ್ಯವೇತನ ಇರಲಿ, ಅಥವಾ ಇನ್ನಿತರ ಯಾವುದೇ ಇದರಲ್ಲಿ ಕೂಡ ಅದನ್ನು ಚರ್ಚೆ ಮಾಡಿ ಎಲ್ಲ ದಿನ ತಾಲೂಕು ಆಫೀಸಲ್ಲಿ ಇದ್ದುಕೊಂಡು ಬಡ ಜನರ ಸೇವೆಯನ್ನು ಮಾಡ್ತಿದ್ದರು. ಇದೆಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇಂಥ ಜನರು ಸಿಗುವುದು ಬಹಳ ಅಪರೂಪ. ಸದಸ್ಯರಾದ ನಂತರ ಇವರೆಲ್ಲ ಸಿಗುವುದು, ಇಂಥ ಜನರು, ಕೆಲಸ ಮಾಡುವಂಥ ಜನರು ಸಿಗುವುದು ಈಗ ಅಪರೂಪವಾಗಿದೆ. ಆದರೆ ಅವರು ಮೊನ್ನೆ ತನಕ ಕೂಡ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದರು. ಅದೇ ರೀತಿ ಅಂತಿಮ ದಿನದ ದಿವಸ ಕೂಡ ನಮ್ಮ ಶಾಸಕರು ಒಂದು ದಿವಸ ಮುಂಚೆ ಮಧು ಬಂಗಾರಪ್ಪನವರನ್ನು ಕೂಡ ಅವರ ಮನೆಗೆ ಕರೆದುಕೊಂಡು ಬಂದು, ಇವರು ಮಧು ಬಂಗಾರಪ್ಪನವರಲ್ಲಿ ನಮ್ಮ ಶಾಸಕರು ಹೇಳ್ತಿದ್ದರು, ಇವರು ಉಳ್ಳಾಳದ ಗಾಂಧಿ. ಅದಲ್ಲದೆ ಚುನಾವಣಾ ಸಂದರ್ಭದಲ್ಲಿ ಯಾವ ಚುನಾವಣೆ ಬರ್ತದೆ ಆಗ 1 ತಿಂಗಳು ಮೊದಲೇ ಅವರು ತಯಾರಿ ಮಾಡಿಕೊಂಡು ಎಲ್ಲ ವಿಚಾರಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾತಾಡ್ತಿದ್ರು ಅಂತ ಹೇಳಿಕೊಂಡು ಶಾಸಕರು ಮಧು ಬಂಗಾರಪ್ಪನವರಿಗೆ ಹೇಳ್ತಾ ಇದ್ದರು. ಅದರಿಂದ ಶಾಸಕರಿಗೆ ಕೂಡ ಅವಳ ಬರೀ ಅತಿಯಾದ ಪ್ರೀತಿ ಇದ್ದುಕೊಂಡು ಅವರು 2 ಸಲ ಸದಸ್ಯರಾಗಿದ್ದರು. ಉಳ್ಳಾಳದಲ್ಲಿ ಪುರಸಭೆಯಲ್ಲಿ ಸದಸ್ಯರಿದ್ದಾಗ ಅವರನ್ನೇ ಯಾರು ಹೇಳಿದರೂ ಕೂಡ ಕುಂಜಿಮೋಹನಕನವರ ಅಧ್ಯಕ್ಷರಾಗಬೇಕಂತ ಹೇಳಿಕೊಂಡು ಕುಂಜಿಮೋಹನಕನವರನ್ನು ಅಧ್ಯಕ್ಷ ಮಾಡಿದ್ದಾರೆ. ಒಳ್ಳೆಯ ರೀತಿಯ ಕಾರ್ಯವೈಖರಿಯನ್ನು ಕೂಡ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಅವರ ಹಳೆಯ ಮಿತ್ರ ಅಂತ ಹೇಳಿಕೊಂಡು ಪುರಸಭೆಗೆ ಹೋದಾಗ ಕುಂಜಿಮೋಹನಕನವರು ಎದ್ದು ನಿಂತು, ನಾನು ಐಚಾರಗಳು, ನಾನು ಅಲ್ಲಿ ಒಟ್ಟಿಗೆ ಕುಳಿತು ಅಂತ ತಿಳ್ಕೊಂಡು ಅಷ್ಟು ಅನ್ಯೋನ್ಯತೆಯಾಗಿ ನನ್ನಲ್ಲಿ ಮಾತಾಡಿದರು. ಮೊನ್ನೆ ನಾನು ಅಧ್ಯಕ್ಷರಾದ ಸಂದರ್ಭದಲ್ಲಿ ಕೂಡ ಅನೇಕ ಹಿತವಚನಗಳನ್ನು ಹಿರಿಯರಾಗಿ ಅವರು ನನಗೆ ಹೇಳಿದ್ದಾರೆ. ಆದ್ದರಿಂದ ಅಂಥವ್ರನ್ನು ಕಳ್ಕೊಂಡಾಗ ನಮಗೆ ಬಹಳ ಬೇಸರ ಕೂಡ ಆಗ್ತದೆ. ಆದ್ದರಿಂದ ನಮ್ಮ ಕರ್ತವ್ಯ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಕುಟುಂಬದವರು. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಬ್ಲಾಕಿನ ವತಿಯಿಂದ ಇಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ಹೇಳಿ ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದೀರಿ. ಅವರ ಅಭಿಮಾನಿಗಳಾಗಿ ನೀವು ಭಾಗವಹಿಸಿದ್ದೀರಿ. ಅವರಿಗೆ ದೇವರು ಸ್ವರ್ಗ ಸಿಗಲಿ ಅಂತೇಳಿ ಹಾರೈಸ್ತಾ, ಅದೇ ರೀತಿ ಆ ಕುಟುಂಬದವರಿಗೆ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಮುಂದಿನ ದಿನದಲ್ಲಿ ಕುಂಜಿಮೋಹನಕನವರ ನೆನಪಿಗೆ ಅವರ ಮಗ ನಮ್ಮ ಪಕ್ಷಕ್ಕೆ ಬಂದು ಒಳ್ಳೆಯ ಸೇವೆಯನ್ನು ಕೂಡ ನಮಗೆ ಮಾಡಲಿ ಅಂತ ನಾನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ನೀವೆಲ್ಲರೂ ಕುಂಜಿಮೋಹನಕಗೆ ಶ್ರದ್ಧಾಂಜಲಿ ಅರ್ಪಣೆ ಮಲ್ಪುನಂಚಿನ ಲೇಸಿಡ್ ಈ ಒಂಜಿ ಚಾಬಡ್ಡು ಪುನಂಚಿನ ಮಾತ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ನಕಲಿ ಅಂಚನೆ ಕಾರ್ಯಕರ್ತ ಬಂಧುಗಳಿಗೆ ಮಾತಿರಲಿಲ್ಲ ಸುರು ಕಾದೇನು ನಿಕ್ಲೆ ಮಾತಿರಲಿಲ್ಲ ಸೊಲ್ಮೇಲ್ ಸಂದಾಯ್ತ ಮಲ್ತೊಂದು ಬಂದುಲೆ ಒಂಜಿ ಅನರ್ಘ್ಯ ರತ್ನನ ಕಾಂಗ್ರೆಸ್
ಕಳೆಯೊಂದು ಬಂದುಲೆ ವಿಶೇಷವಾದ ಒಂದು ಗಾಂಧಿವಾದಿಯಾದ ಪೂಜನೀಯ ಕುದ್ಮುಡ್ರಂಗರಾಯರಾದುಪ್ಪಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದುಪ್ಪಡು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವೇರು ಪನ್ಪಿನಂಚಿನ ನಾರಾಯಣ ಗುರುಕುಲನ ತತ್ವ ಆದರ್ಶದ ಅಡಿಟ್ ಬದುಕನ್ನು ಕಟ್ಟದು ಈ ಒಂಜಿ ಕಾಂಗ್ರೆಸ್ ಪಕ್ಷಗೂ ಜಾತ್ಯತೀತ ಪನ್ಪಿನಂಚಿನ ಎಂಚಿನ ನಿರೇಲುಂಡ ಅವೇನು ಮಲ್ಲ ಮಟ್ಟೊಡು ಕೊರ್ನಾರು ನಮ್ಮ ಕುಂಜುಮೋನಕ್ಕ ಇಂದರ್ನ ಆ ಒಂಜಿ ಕೆಲಸಂತೂನಗನೆ ಒರಿ ಕಾರು ಡ್ರೈವರ್ ಆದ ಐದು ಪಕ್ಕ ಕಾಂಗ್ರೆಸ್ ಪಕ್ಷದ ಒಂಜಿ ನಿಷ್ಠಾವಂತ ಕಾರ್ಯಕರ್ತೆಯಾದ ಗಾಂಧಿವಾದಿಯಾದ ಉಳ್ಳಾಲದ ಇತ್ತೆ ನಮ್ಮ ಏರುಪುರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರುಳ್ಳರ ಅಕ್ಲಿಗೆ ಮಾರ್ಗದರ್ಶಕ ಪಕ್ಕ ಒಂಜಿ ಸ್ಫೂರ್ತಿದ ಚಿಲುಮೆಯರಿಂದ ಕೇಂದ್ರ ಬಿ ಜನಾರ್ದನ ಪೂಜಾರರು ಅರ್ನ ಒಂಜಿ ಮುಕ್ತ ಪೂಜಾರಿ ಪನ್ಪಿನಂಚಿನ ಉಳ್ಳಾಲದ ಪೂಜಾರಿ ಪನ್ಪಿನಂಚಿನ ಆ ಬಿರುದನ್ನು ಪಡೆಯಿನಾರು ನಮ್ಮ ಕುಂಜುಮೋನಕ ಇಂಗರ್ನ ಸಾಧನದಾಲ ವಂತ್ಯದಾಲ ಬಂದುಲೆ ಪುಟ್ಟು ಆಕಸ್ಮಿಕ ಮರಣ ನಿಶ್ಚಿತ ಪುಟ್ಟಿನವರ ಸೈಯೋಡು ಖಂಡಿತ ಯಾಕೆಂಡ ದೇವೇರು ಭೂಮಿಗೆ ನಮಕ್ ಜನನೋ ಕನ ಪೇರು ಮೂಜಿದಿಂತ ನಮಕ್ ಗೊಬ್ಬು ಗೊರ್ಪೇರು ನಾಟಕ ಗೊಬ್ಬುನ ಅವು ಜೀವನ ಅಂತ ಬಂದ್ಪೇರು ಬಂದುಲೆ ಒಂದಿನ ಪೋನಾಗ ನಮಕ್ ಖಂಡಿತ ಬದಲ ಅವು ಸೂತಕದ ದಿನ ಅಪ್ಪಳು ಬಂದುಲೆ ಆ ಕರಿದು ಪೂಪಿನಂಚಿನ ಪುರ್ತುಡು ಮಲ್ತಿನ ಸಾಧನೆ ನಮ್ಮ ನಿಂತ ಅಂದ ಆ ಏರು ಮೂಲ ಕರಿದು ಪೋಯರ ಅಕ್ಕಲ್ನ ಆ ದೇವರನ ಪಾದೋಡು ಖಂಡಿತ ಬಾದಲ ಅಕ್ಕಳಿಗೆ ಎಡ್ಡ ರೀತಿದ ಚಿರ ಶಾಂತಿ ತಿಕ್ಕೊಂಡು ಬಂದ್ಪಿನಂಚಿ ನಂಬಿಕೆ ಕುಂಜಿ ಮೋನಕನ ಒಂಜಿಲ್ಲ ಕತೆ ನಿಕ್ಲೆ ಬಂದ್ಪೆ ಎನ್ನ ಒಂಜಿ ಮಾಮು 6 ಜುಲೈ ಒಂಜಿ ಸುಸೈಡ್ ಮಾಡ್ಕೊಂಡ್ಯಾರು ಮಲ್ತಿನಂಚಿನ ಪುಟ್ಟು ಭಾರತ್ ಬಂದದ ದಿನ ಆ ಭಾರತ್ ಬಂದ ದಿನದಾನಿ ಪೋಸ್ಟ್ ಮಾರ್ಟಮ್ ಅವಡು ಲಜ್ಜಿ ಮಾತ ಬಂದ್ ಆ ಪೊರ್ತುಡು ಕುಂಜುಮೋನಕ್ಕಾಗ ಫೋನ್ ಮಲ್ಪನ ಬಂಡ ಕುಂಜುಮೋನಕ್ ಇಂಚ ಆಯ್ತ ಪೂರ್ಣ ಬಾಯಿನ ವ್ಯವಸ್ಥೆನ ಉಳ್ಳಾಲಡು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಏರ್ಪುರ ಡಾಕ್ಟರ್ ಉಳ್ಳಾರ ಅಕ್ಲೆಪುರ ಲೆಪಡಾದ ಆಯ್ತು ಏರ್ಪುರ ಕೆಲಸದ ಉಳ್ಳಾರ ಅಕ್ಲೆ ಲೆಪಡಾದ ಮಲ್ತು ಕೊಡ್ತೇರು ಒಂದು ಎಡ್ಡೆ ಬೇಲೆ ಅದಕ್ಕೆ ಏನೇನಾಡ ಮನುಷ್ಯಗ ಕರೀದ ಪೂಪಿನಂಚಿನ ದಿನ ನಮ್ಮ ಏತ ಜನ ಸೇರುವನ ಅವೇನ್ ನನ್ನ ಯಾಲ ಒಂಜಿ ಪಕ್ಷೋಡು ಬೇತ ಪಕ್ಷೋಡು ಉಪ್ಪುನಗ ಎಂಕ್ಲೆಗ್ ಒಂಜಿ ಅನುಭವ ಆತಂದೆ ಏಕೆಂಡ ಬೇತ ಪಕ್ಷೋಡು ಉಪ್ಪುನಗ ಎನ್ನಮ್ಮ ಮೂಲು ಯೂನಿಟಿ ಆಸ್ಪತ್ರೆ ಐಸಿ ಉಡಿತೇರು 31 ದಿನ ಐಸಿ ಉಡಿತೇರು ಏರ್ಲ ಬೈದು ಜೇರು ದಿನೇಶ್ ರಾಯ್ ಪಣ್ಣೆಗೆ ಬಂದ್ಪೀನ್ ಪಾತ್ಯಾರ ಏರ್ಲ ಬೈದು ಜೇರು ಆ ಪೊರ್ತುಲು ಒಂಜಿ ಪೊರ್ತುಲು ಕಾದರ ಬತ್ತೇರು ಕಾದರ ಬತ್ತದಾನಗ ಇಂಕ ಮಸ್ತ್ ಖುಷಿ ಅಂಡ್ ಆರು ಅಪ್ಪಗ MLA ಕಾದರ್ ಬತ್ತೇರು ಅಂಚ ಬಣಿ ನಾನು ಯುಟಿ ಕಾದರ್ ಬತ್ತೇರು ಓಲು ಅಮ್ಮ ಅಡ್ಮಿಟ್ ಆದಿನಿ ಬಳ್ಳ ICU ಅವಳು ಪೂಜೆರುಂದು ಹರ್ನ ದೋಸ್ತಿ ಅಲ್ಪ ಇರ್ತದನಿ ಪೋಯರು ಉಳ್ಳಾಯಿಡು ಪೋದು ಪಂಡೇರು ಎನ್ನ ಫ್ರೆಂಡ್ ನಮ್ಮ ಪೊರ್ಲು ಟ್ರೀಟ್ಮೆಂಟ್ ಒಂಜಿ ಮಲ್ಪುಲೇ ಬಂಡೇರು ಒಂಜಿ ಎಂಕ ಒಂಜಿ ಭಾರಿ ಖುಷಿ 5 ಬಕ್ಕೊಂತ ದಿನ ಕರಿಬಕ್ಕ ಅಮ್ಮ ತೀರು ಪೋಯರು ಮರಣೋಗು ಬತ್ತೇರು ಇದಕ್ಕೆ ಸಾವು ಬತ್ತೇರು ಪನ್ಪಿನಕಲು ಪನ್ಪೇರು ಮರಣೋಗು ಸಾವು ಮುಕ್ಳು ಯೋಗ್ಯತೆ ಇಜ್ಜಿ ನಮಕ್ ಓ ಯೋಗ್ಯತೆ ಒಪ್ಪುನಿಕೆಂಡ ಆ ಮರಣದ ಆ ಲಾಸ್ಟದ ದಿನ ನಮ್ಮ ಪೋದು ಅಕ್ಕನೊಟ್ಟಿಗೆ ನಮ್ಮ ಸೇರುವ ಅವು ನಿಜವಾಯಿನ ದಿನ ನಾ ಮೆಹಂದಿ ಆವಡು ಅಥವಾ ಬರ್ತ್ಡೇ ಆವಡು ನೆತ್ತ ಉಂಪಿನ ಇರ್ದಿಲ್ಲ ಆ ಅಕೇರಿದ ನಮ್ಮ ಏಪಾಕನ ಕರ್ಮ ಕಾರ್ಯಗಳು ನಮ್ಮ ಪಾಲ್ದತೋನ ಅವು ನಮಕ್ ಪುಣ್ಯದ ಫಲ ನಮಕ್ ದೇವೇರು ಕೊರ್ಪಿನ ಅವನ್ ಎಡ್ಡೆ ನಮಕ್ ದಿನಗಳಿಗೆ ಬರ್ಪುಣ್ ಬಂದ್ಪೆ ಬಂದುಲೆ ಅಂಚೆನೆ ಆರು ಎತೋ ಅನಾಥ ಶವಗ ಮುಕ್ತಿ ಕೊರ್ನಾರು ದಯಕೆಂಡ ಈ ಕುರಿದು ಪೋದಿತ್ತು ನಾ ಪಡು ಎಂಚಿನ ಪಡು ಆ ಮರಣಗೊಂಜಿ ಅಂತಿಮ ಪಂಡ ಆ ಪುಟ್ಟಿನಾಗೊಂಜಿ ಅಂತಿಮವಾಗಿ ನಂಚಿ ನಮ್ಮ ಆ ಒಂಜಿ ಮಲ್ತಂಡ ಖಂಡಿತವಾದ ನಮ್ಮ ಜನ್ಮ ಸಾರ್ಥಕ ಬಂಪಿನೇನು 6 ಮಂತ್ ಉಬಿ ಗಲೀಜು ತೂವಂದೆ ಉಬಿ ಜಾತಿ ತೂವಂದೆ ವರ್ಗ ತೂವಂದೆ ಎಡ್ಡೆ ರೀತಿ ಬೆಂತೇರು ಆ ಬೆಂತಿನ ಇದ್ದಾವ್ರ ಆ ರಕೇರಿ ಮುಟ್ಟಲ ಅರೆಗೆ ಮಾತೇನಲ್ಲ ಆಶೀರ್ವಾದ ಎತ್ತುಂಡು ಅರೆಗೆ ಆ ಆಶೀರ್ವಾದ ಫಲ ಎಂಚಿನ ತಿನ್ಕೇಂಡ ನಗರಸಭೆದ ಮೆಂಬರ್ ಆಯರು ಹೊರಗು ಮುಲ್ಪ ರಾಜ ಇರು ಏಕೆಂಡ ಅಲ್ತ ಅಧ್ಯಕ್ಷ ಉಲ್ಲಾರ ಪುರಸಭೆತ 5 ಪಕ್ಕ ಅರೆಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೊಂಡು ಇಂಚೋಗು ಅರೆಗೆ ನಾಮಿನೇಟ್ ಈ ಒಂದು ಮೆಂಬರ್ ತೆಗೆದು ಅರ್ನ ಯೋಗ್ಯತೆಗೆ ಸನ್ಮಾನ್ಯ ಯುಟಿ ಕಾದರ್ ಕೊರ್ಪಿನಂಚಿನ ಬಿಲೆ ಅಂದ್ ಬಂದ್ಪೆ ಬಂದುಲೆ ಅಂಚನೆ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ಇದೆಲ್ಲ ಒಂಜಿ ದಿಕ್ಕಿನ ಅಂಚಿತ್ತಿನ ವ್ಯಕ್ತಿನ ನಮ್ಮ ಕಲೆಯೊಂದ ಬಂದುಲೆ ಖಂಡಿತವಾದಲ್ಲ ಈ ಕಾಂಗ್ರೆಸ್ ಪಕ್ಷಗೂ ನಮಕ್ ಅಂಚಿತ್ತಿನಕ್ಲು ಸ್ಫೂರ್ತಿದ ಚಿಲ್ಮೆ ನಮಕ್ ಅಕ್ಲು ಕೊರ್ನಂಚಿನ ಆ ಸಾದಿ ಅವು ನಡಪುನ ಸಾದಿ ಬಂದುಲೆ ಆ ನಡಪುನ ಸಾದಿ ನಮಕ್ ಎಡ್ಡೆ ರೀತಿದ ಕೊರ್ನಂಚಿನ ಆ ಕುಂಜುಮೋನಕ್ಕನ ಆ ದೇವರನ ಪಾದೋಡು ಖಂಡಿತ ಬಾದಲ ಭಗವಂತಿ ಅರೆಗೆ ಎಡ್ಡ ರೀತಿ ಚಿರಶಾಂತಿ ಕೊರಡು ಅರ್ನ ಕುಟುಂಬದ ಅಕ್ಲೆಗೆ ಅರ್ನ ಕರೈನಂಚಿನ ಅರ್ನ ಶಕ್ತಿನ ಅಕ್ಲೆ ಮಾತೆರಲ ಒದಗಾದ ಕೊರಡು ಬಂದು ಮಾತೆರಲಿ ಪೊರ್ತುಡ್ಯಾನು ಸೊಲ್ಮೆನ್ ಸಂದಾಯ್ತ ಮಂತ ಕುಂಜುಮೋನಕ್ಕನವರು ನಮ್ಮ ಕಚೇರಿಗೆ ಏನು ವಿಷಯ ಸಿಕ್ಕಿದ್ರು ಬರ್ತಿದ್ರು ತನ್ನ ಕಷ್ಟ ಕಾಲದಲ್ಲಿ ಕೂಡ ಬಂದು ಇಲ್ಲಿ ತುಂಬ ಹೊತ್ತು ಕುಳಿತುಕೊಳ್ತಿದ್ದರು ಹೋಗುವಾಗ ನಾನೆಷ್ಟೋ ಸಲ ಕೊಂಡೋಗಿ ಅವರ ಮನೆಗೆ ಬಿಟ್ಟಿದ್ದುಂಟು ಅವರಿಗೆ ನಡಿಲಿಕ್ಕೆ ಬಾರದಿರುವಾಗ
ಅದೇ ರೀತಿ ಇಲ್ಲಿ ಯಾರಾದರೊಬ್ಬರು ಕೊಂಡೋಗಿ ಬಿಡ್ತಿದ್ರು. ಅವರಿಗೆ ಪಕ್ಷದಲ್ಲಿರುವ ಒಂದು ಹುಮ್ಮಸ್ಸು, ಅದು ಅವರ ಆರೋಗ್ಯ ಇದು ಸರಿ ಇಲ್ಲದಿದ್ದರೂ ಅವರ ಇದು ಮನಸ್ಸು ಕಾಂಗ್ರೆಸ್ನಲ್ಲಿತ್ತು. ಆ ಲೆಕ್ಕದಲ್ಲಿ ಅವರು ಎಂಥ ಸಂದರ್ಭದಲ್ಲೂ ಈ ಕಚೇರಿಗೆ ಬಂದು ಹೋಗ್ತಾ ಇದ್ದರು. ಈ ಸಂದರ್ಭದಲ್ಲಿ ಅವರ ಒಂದು ಅಗಲಿದ ಈ ಒಂದು ಜನ್ಮಕ್ಕೆ ಅವರು ನಮಗೆಲ್ಲ ಸ್ಫೂರ್ತಿದಾಯಕ ಆಗಿದ್ದಾರೆ. ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ, ಪರಲೋಕ ಜೀವನ ಯಶಸ್ವಿಯಾಗಲಿ, ಹಾಗೂ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲರ ಕಾರ್ಯಕರ್ತರ ಪರವಾಗಿ ನಾವು ಆಶಿಸ್ತಾ, ಇವತ್ತಿನ ಈ ಒಂದು ಸಂತಾಪ ಸೂಚಕ ಸಭೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಮೂಡಾದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಹಾಜಿ ಇಬ್ರಾಹಿಂ ಕೋಡ್ಜಲ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಹಿರಿಯ ನಾಯಕರು, ಮೂಡಾದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಸದಾಶಿವಲಾಲ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಬ್ಲಾಕಿನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದ ರಮೇಶ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಿರಿಯ ಎಲ್ಲ ಕಾಂಗ್ರೆಸ್ಸಿನ ವೇದಿಕೆಯಲ್ಲಿರುವ ಎಲ್ಲ ಕಾಂಗ್ರೆಸ್ಸಿನ ನೇತಾರರಿಗೂ, ವೇದಿಕೆಯಲ್ಲಿ ಕುಳಿತುಕೊಳ್ಳುವ ಜನನಾಯಕರು ಕೂಡ ಎದುರುಗಡೆ ಇದ್ದಾರೆ, ಕಾರ್ಯಕರ್ತರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ನಮ್ಮ ಎಲ್ಲರ ವ್ಯಾಪಾರ ವಿಜಯಿಯಾಗಲಿ. ಪ್ರಕಾಶ್ ಕುಂಪಳ ನಮಗೆ ಒಬ್ಬ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈಗೂಡಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಸೇರಿದ ಎಲ್ಲರಿಗೂ, ನಮ್ಮ ಮಾಧ್ಯಮದ ಮಿತ್ರ ಆಸಿಫ್ರಿಗೂ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ.